ವಿಶ್ವಕರ್ಮ ಸಮಾಜ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಒಂದು ಸ್ಥಾನಮಾನವನ್ನು ಉಳಿಸಿಕೊಂಡಿದೆ, ಜೊತೆಗೆ ಅತ್ಯಂತ ಪುರಾತನವಾದಂತಹ ಈ ವಿಶ್ವಕರ್ಮ ಸಮಾಜದ ಸ್ಥಿತಿಗತಿ ಇವತ್ತು ಹೇಗಿದೆ, ಜೊತೆಗೆ ಇದರ ಒಂದು ಪುರಾತನಗಳೇನು, ಜೊತೆಗೆ ಇದರ ಹಿನ್ನೆಲೆಗಳೇನು ಅನ್ನುವಂಥದ್ದನ್ನ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಇವತ್ತು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಸೋಷಿಯಲ್ ವರ್ಕರ್ ಆದಂತಹ ರಘುನಾಥ್ ಆಚಾರ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ಇವತ್ತು ನಾವು ವಿಶ್ವಕರ್ಮ ಸಮಾಜ ಅಂತ ಹೇಳ್ತೀವಿ. ನಮ್ಮ ಸಮಾಜದಲ್ಲಿ ತುಂಬಾ ಪುರಾತನವಾಗಿರುವಂಥದ್ದು, ಹೆಚ್ಚಿನ ಒಂದು ಶ್ರೇಷ್ಠವಾದಂತಹ ಪರಂಪರೆಯನ್ನ ಇವತ್ತು ಉಳಿಸ್ಕೊಂಡು ಬಂದಿದೆ, ಪ್ರಾಚೀನವಾದಂತಹ ಒಂದು ಹಿನ್ನೆಲೆಗಳಿದೆ. ಈ ಒಂದು ಸಮಾಜದ ಹಿಂದಿನ ಒಂದು ಸ್ಥಿತಿಗತಿಗಳು ಹೇಗಿತ್ತು ಸರ್? ಅದನ್ನು ನಾವು ಹೇಳೋದಕ್ಕಿಂತ ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಗೊತ್ತಾಗ್ತದೆ ವಿಶ್ವಕರ್ಮರ ಒಂದು ಕೈಚಾಳಕ ಏನಿದೆ. ಒಂದು ಯಾವುದೇ ಒಂದು ಮೀನುಗಾರಿಕೆ ದೋಣಿ ಇರ್ಬೋದು, ಅಥವಾ ಯಾವುದೇ ಗುಡಿ ಗೋಪುರಗಳಿರ್ಬೋದು, ಯಾವುದೇ ಗುಡಿಯಲ್ಲಿರುವಂಥ ಒಂದು ಮೂರ್ತಿ ಇರ್ಬೋದು, ಅಥವಾ ಇವತ್ತೇನು ಆಭರಣ ತಯಾರಾಗ್ತಾ ಇದೆ, ಯಾವುದೇ ಒಂದು ಮನೆ ನಿರ್ಮಾಣ ಆಗ್ತದೆ. ಸೊ ಇಂಜಿನಿಯರಿಂಗ್ ಸೃಷ್ಟಿ ಒಂದು ಸ್ಟಾರ್ಟ್ ಆದದ್ದೇ ಒಂದು ವಿಶ್ವಕರ್ಮರಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತು ಪ್ರತಿಯೊಂದು ಕಡೆಯಲ್ಲೂ ಕೂಡ ವಿಶ್ವಕರ್ಮರ ಒಂದು ಪಾತ್ರ ಇದೆ. ಯಾಕಂತೇಳಿದರೆ ಹೇಳುವುದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಎಲ್ಲ ನೋಡಿದರೆ ಗೊತ್ತಾಗುತ್ತೆ. ಇವತ್ತು ವಿಶ್ವಕರ್ಮರ ಏನು ಪಂಚ ಕಸುಬಿದೆ, ಇವತ್ತು ಚಿನ್ನದ ಕೆಲಸ ಆಗಿರ್ಬೋದು, ಮರದ ಕೆಲಸ ಆಗಿರ್ಬೋದು, ಕಬ್ಬಿಣ ಕೆಲಸ ಆಗಿರ್ಬೋದು, ಲೋಹದ ಕೆಲಸ ಆಗಿರ್ಬೋದು. ಸೊ ವಿಶ್ವಕರ್ಮರ ಪಾತ್ರ ತುಂಬ ಜಾಸ್ತಿ ಇದೆ. ಸೊ ವಿಶ್ವದ ಒಂದು ಸೃಷ್ಟಿಕರ್ತ ಅಂತ ಹೇಳಿ ಹೇಳ್ಬೋದು ವಿಶ್ವಕರ್ಮ ಅಂತ ಹೇಳಿದರೆ. ಸೊ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ವಿಶ್ವಕರ್ಮರು ಕೊಟ್ಟಂಥ ಕೊಡುಗೆ ಅಪಾರವಾದಂಥದ್ದು. ಸೊ ನಮ್ಮ ವಿಶ್ವಕರ್ಮರಿಗೆ ಸ್ಥಾನಮಾನಗಳು ಯಾಕೆ ಸಿಗ್ತಾ ಇಲ್ಲ? ಸೊ ಇದೊಂದು ಪ್ರಶ್ನೆಯಾಗಿ ಉಳಿದಿದೆ, ಒಂದು ಕ್ವಶನ್ ಮಾರ್ಕ್. ಯಾಕೆ ನಮ್ಮ ವಿಶ್ವಕರ್ಮರಿಗೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ? ಮೊದಲನೇದಾಗಿ ಶೈಕ್ಷಣಿಕವಾಗಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ಸೊ ಮತ್ತು ಕೆಲವರು ಬಡವರಾಗಿಯೇ ಇದ್ದಾರೆ. ಸೊ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಅವರಿಗೆ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಸೊ ಮಾರ್ಗದರ್ಶನ ಕೊಡುವವರು ಕೂಡ ಸರಿಯಾಗಿ ಒಂದು ಲೀಡರ್ಶಿಪ್ ಇಲ್ಲ. ಸೊ ಆದ್ದರಿಂದ ನಾವು ಅಸಂಘಟಿತರಾಗಿ ಇರೋದರಿಂದ ಇವತ್ತು ನಮಗೆ ಯಾವುದೇ ಒಂದು ಸ್ಥಾನಮಾನಗಳು ಸಿಗ್ತಾ ಇಲ್ಲ. ಮತ್ತು ಈ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ. ಈಗ ನಾವೊಂದು ಯಾವುದೇ ಒಂದು ಚಿನ್ನದ ಕೆಲಸ ಮಾಡುವವರು ಅವರಿಗೆ ಏನು ದುಡಿತಾರೆ, ಆ ದುಡಿಮೆಗೆ ತಕ್ಕ ಪ್ರತಿಫಲ ಇವತ್ತು ಸಿಗ್ತಾ ಇಲ್ಲ. ಕಾರಣ ಏನಂತ ಹೇಳಿದರೆ, ಮೊದಲೆಲ್ಲ ಕಾರ್ಪೊರೇಟ್ ಲೆವೆಲಲ್ಲಿ ಯಾವುದೂ ಇರಲಿಲ್ಲ. ಸೊ ಒಂದು ಸಣ್ಣ ಅಂಗಡಿ, ಆ ಸಣ್ಣ ಅಂಗಡಿಗೆ ಗ್ರಾಹಕರು ಬಂದು ಆಭರಣ ತಯಾರಿ ಮಾಡೋದು ಇರ್ಬೋದು. ಸೊ ಎಲ್ಲ ಆಗ್ತಾಯಿತ್ತು. ಸೊ ಇವಾಗ ಏನಾಗಿದೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಶೋರೂಮ್ಗಳಾಗಿದೆ, ಮತ್ತು ರೆಡಿಮೇಡ್ಗಳು ಹೊರ ರಾಜ್ಯಗಳಿಂದ ಬರ್ತದೆ. ಸೊ ಹೊರ ರಾಜ್ಯಗಳಿಂದ ಕಾರ್ಮಿಕರು ಕೂಡ ಇಲ್ಲಿ, ಅದು ಪರ್ಟಿಕ್ಯುಲರ್ ಆಗಿ ಬಂಗಾಲಿಗಳಂತ ಹೇಳ್ಬೋದು. ಇವತ್ತು ಕಲ್ಕತ್ತಾದಿಂದ ಬಂದಂಥ ವಲಸೆ ಕಾರ್ಮಿಕರು ತುಂಬ ಮಂದಿ ನಮ್ಮ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಸೊ ಹಾಗಾಗಿ ನಮ್ಮ ಕೆಲಸಗಾರರಿಗೆ ತುಂಬ ತೊಂದರೆಗಳು ಆಗ್ತಾಯಿದೆ. ಯಾಕಂದರೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ, ದುಡಿಮೆಗೆ ತಕ್ಕ ಪ್ರತಿಫಲ ಇಲ್ಲ. ಮತ್ತು ಅವರು ಏನು ಇವತ್ತು ಲೋಕಲ್ ವರ್ಕ್ ಇನ್ನು ಸ್ವಲ್ಪ ಸಮಯ ಹೋದರೆ ನಮ್ಮ ಲೋಕಲ್ ವರ್ಕರ್ನವರು ಸಿಗ್ತಾರಾ ಇಲ್ವೋ ಅನ್ನೋ ಒಂದು ಅನುಮಾನ ಇವತ್ತು ಸೃಷ್ಟಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಎಕ್ಸಾಂಪಲ್ಗೆ ನಾನೇ ಕೂಡ 20 ವರ್ಷ ದುಡಿಮೆ ಮಾಡಿದ್ದೇನೆ, ಜೀವನ ಹೋಗಿದೆ, ಸ್ಥಿತಿ ಇದೆ, ಹೌದು, ಜೀವನ ಹೋಗ್ತಾ ಇದೆ. ಹೌದು, ನಿಜ. ನೀವು ಹೇಳಿದ್ರೆ ಈಗಾಗಲೇ ವಿಶ್ವಕರ್ಮ ಸಮಾಜ ಒಂದು ಕಡೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ. ಯಾಕೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಕಾಣಲಿಲ್ಲ ಅಂತ? ಯಾಕೆ ಅಂತ ಹೇಳಿದ್ರೆ, ಸೊ ಮೊದಲೆಲ್ಲ ಏನಾಗ್ತಾ ಇತ್ತು, ನಾನು ಒಂದು ಬೆಳೆದಂಥ ವಾತಾವರಣ ಹೇಗಿತ್ತು ಅಂತ ಹೇಳಿದರೆ, ಮನೆಯಲ್ಲಿ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇತ್ತು. ಸೊ ಒಬ್ಬ ದುಡಿಯೋದು 6 ಜನ 7 ಜನ ತಿನ್ನುವಂಥ ಪರಿಸ್ಥಿತಿ. ಮತ್ತು ಮನೆಯಲ್ಲಿ ಯಾವುದೇ ಒಂದು ಹಿನ್ನೆಲೆ ಅಂದರೆ ಶ್ರೀಮಂತ ಇದರಿಂದ ನಾನು ಬರಲಿಲ್ಲ. ನನ್ನ ಇದು ವೈಯಕ್ತಿಕ ವಿಚಾರ. ನನ್ನ ಒಂದು ವಿಚಾರ ತಗೊಂಡ್ರೆ, ಒಂದು 9ನೇ ಕ್ಲಾಸ್ವರೆಗೆ ಓದಿದ್ದೇನೆ. ಸೊ ಅದರ ನಂತರ ಓದಲಿಕ್ಕೆ ನಮ್ಮ ಮನೆಯ ಪರಿಸ್ಥಿತಿ ಆಗಿತ್ತು. ಮುಂದೆ ಓದಲಿಕ್ಕೆ ಒಬ್ಬ ದುಡಿದು 7 ಜನರನ್ನು ಸಾಕೋದೇ ಕಷ್ಟ. ಅಂಥದ್ರಲ್ಲಿ ನಾವು ಶಿಕ್ಷಣವನ್ನು ಮುಂದುವರಿಸಲಿಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗೆ ಏನಾಯಿತು, ಒಂದು 2-3 ವರ್ಷ ನಾನು ಈ
ಫರ್ನಿಚರ್ ಕೆಲಸವನ್ನು ಮಾಡ್ತಾ ಇದ್ದೆ, ಮರದ ಕೆಲಸ ಮಾಡ್ತಾ ಇದ್ದೆ. ಸೊ ನಮ್ಮಲ್ಲಿರುವಂಥದ್ದು ಒಂದು ಮರದ ಕೆಲಸ, ಚಿನ್ನದ ಕೆಲಸ, ಕಬ್ಬಿಣ ಕೆಲಸ ಇದೆ ಇರುವಂಥದ್ದು. ಸೊ ನಾವು ಕಲೀಲಿಕ್ಕಂತೇಳಿ ಬೇರೆಯವರ ಒಟ್ಟಿಗೆ ಕೆಲಸ ಕಲಿತು ಅದರ ನಂತರ ಈಗ ನೀವು ಎಜುಕೇಷನ್ ನಾನು ಆಗ ಹೇಳಿದೆ, ಅದರಿಂದ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ನಾವು ಚಿನ್ನದ ಕೆಲಸ ಅನಿವಾರ್ಯ ಆಯಿತು, ಕಲೀಲೇಬೇಕಾಯಿತು. ಏನಾದರೂ ಒಂದು ಉದ್ಯೋಗ ಅಂತ ಬೇಕಲ್ವ. ಸೊ ಈಗಾದರೆ ಎಜುಕೇಷನ್ ಆಗಿ ಜಾಬಿಗೆ ಹೋಗುವಂಥ ಈಗ ಸ್ವಲ್ಪ ಡೆವಲಪ್ ಆಗಿದ್ದಾರೆ, ಮೊದಲಿನಷ್ಟು ಈಗ ಇದಿಲ್ಲ. ಮೊದಲು ತುಂಬ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದಿರೋದ್ರಿಂದ ನಾವು ಬೇರೆ ಚಿನ್ನದ ಕೆಲಸ ಕಲಿಬೇಕಾಯಿತು. ಸೊ ಕಲಿಯುವ ಸಮಯದಲ್ಲಿ ಒಳ್ಳೆ ಒಂದು ಸಂಭಾವನೆ ಅವಾಗೆಲ್ಲ ಚಿನ್ನದ ಕೆಲಸ ಹೇಳಿದರೆ ಒಂದು ವ್ಯಾಲ್ಯೂ ಇತ್ತು. ಒಂದು 20 years ಬ್ಯಾಕ್ ಒಂದು ಜ್ಯುವೆಲರಿ ವರ್ಕ್ ಹೇಳಿದರೆ ಅದಕ್ಕೆ ಒಂದು ಒಳ್ಳೆಯ ಒಂದು ಪ್ರಾತಿನಿಧ್ಯ ಇತ್ತು. ಸೊ ಈಗ ಯಾಕೆ ಇಲ್ಲ ಅಂತ ಹೇಳಿದರೆ ಆಗಕ್ಕೂ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ. ಆವಾಗ ಕಾರ್ಪೊರೇಟ್ ಲೆವೆಲಲ್ಲಿ ಯಾವುದು ಕೂಡ ಶೋರೂಮ್ಗಳಿರಲಿಲ್ಲ. ಸೊ ಹಾಗಾಗಿ ನಾವು ಬೆಳೆದು ಬಂದ ರೀತಿ ಹೇಗಿತ್ತು ಅಂತ ಹೇಳಿದರೆ ಕಷ್ಟದಲ್ಲೇ ಮೇಲೆ ಬರಬೇಕು. ಈಗ ಒನ್ ಮ್ಯಾನ್ ಶೋ ಹೇಳ್ತಾರಲ್ವ, ಈಗ ಕೂಡ ನಾವು ಅವತ್ತಿಂದ ಇವತ್ತುವರೆಗೆ ಜೀವನ ಹೋಗ್ತಾ ಇದೆ ಬಿಟ್ಟರೆ ಯಾವುದೇ ಒಂದು ಚೇಂಜಸ್ ಆಗಲಿಲ್ಲ. ಊಟ ಬಟ್ಟೆಗೆ ಏನು ಕಡಿಮೆ ಆಗಲಿಲ್ಲ, ಆದರೆ ಅದಕ್ಕಿಂತ ಮೇಲೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಇದು ನನ್ನ ಒಬ್ಬನ ವಿಚಾರ ಅಲ್ಲ. ಸೊ ಇವತ್ತು ಫರ್ನಿಚರ್ ಕೆಲಸದವರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇತರ ರಾಜ್ಯಗಳಿಂದ ಅವರು ಕೂಡ ಆಗಮಿಸಿ ಇಲ್ಲಿ ನಮ್ಮ ಮರದ ಕೆಲಸಕ್ಕೂ ಕೂಡ ಹಲವಾರು ತೊಂದರೆಗಳು ಸೃಷ್ಟಿಯಾಗಿದೆ. ಸೊ ಇವತ್ತು ಅವರಿಗೂ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಹೇಳಲಿಕ್ಕೆ. ಈಗಾಗಲೇ ಒಂದು ವಿಚಾರ ಹೇಳಿದ್ರೆ ನೀವು, ಸಾಕಷ್ಟು ವಿಶ್ವಕರ್ಮ ಸಮಾಜದವರು ಇವತ್ತು ಬಡತನದಲ್ಲಿದ್ದಾರೆ ಅಂತ, ಇವತ್ತಿಗೂ ಕೂಡ ಅವರು ಅಭಿವೃದ್ಧಿಯನ್ನ ಕಾಣಲಿಲ್ವಾ ಅಂತ? ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಇವತ್ತು ನಾವು ಒಂದು ಬ್ಯಾಂಕಿಗೆ ಹೋದರೆ, ಒಂದು ಸಾಲಕ್ಕೋಸ್ಕರ ಹೋದರೆ ಅವರು ಕೇಳ್ತಾರೆ ನಿನ್ನ ಹತ್ರ ಏನಿದೆ. ಒಂದು ಪ್ರಾಪರ್ಟಿ ಇರಬೇಕು, ಒಂದು ಬ್ಯಾಕ್ಗ್ರೌಂಡ್ ಯಾರಾದರೂ ಶ್ಯೂರಿಟಿ ಕೊಡೋರು ಇರಬೇಕು. ಸೊ ಇವತ್ತು ಯಾರು ಕೂಡ ಶ್ಯೂರಿಟಿ ಹಾಕಲಿಕ್ಕೆ ಬರೋದಿಲ್ಲ. ಯಾಕಂತೇಳಿದರೆ ಹಲವಾರು ಸಮಸ್ಯೆಗಳಾಗಿದೆ. ಸೊ ಯಾರೋ 100 ಜನರಲ್ಲಿ ಒಬ್ಬರು ಇಬ್ಬರು ತಪ್ಪು ಮಾಡಿರೋಂಥ ವಿಚಾರ ಇಟ್ಕೊಂಡು ಸೊ ಅದನ್ನು ಪ್ರತಿಯೊಬ್ಬರ ಮೇಲೆ ಆ ಹೊರೆಯನ್ನು ಹೊರಿಸ್ತಾ ಇದ್ದಾರೆ ಇವತ್ತು. ಈಗ ಎಲ್ಲರೂ ಒಂದೇ ಒಂದು ಸಿನ್ಸಿಯರ್ ಆಗಿ ಇರ್ತಾರಂತ ಹೇಳಲಿಕ್ಕಾಗಲ್ಲ. ಸೊ ಒಂದು 100 ಜನರಲ್ಲಿ ಒಂದು 2-3 ಜನ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡ್ತಾರೆ. ಸೊ ಅದನ್ನು ಪ್ರತಿಯೊಬ್ಬರ ಹೆಗಲ ಮೇಲೆ ಅದು ಹೊರೆಯಾಗಿ ಇವತ್ತು ನಮ್ಮ ಕೆಲಸಗಾರರು ತುಂಬ ಕಷ್ಟಪಡುವಂಥ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಇದಕ್ಕೆ ಅದು ಒಂಥರ ಕಾರಣ ಆಗ್ತಿದೆ ಅಂತ. ಹಾಗಾಗಿ ಬಡತನ ಇವತ್ತಿಗೂ ಕೂಡ ವಿಶ್ವಕರ್ಮ ಸಮಾಜದಲ್ಲಿದೆ ಅಂತ. ಓಕೆ, ಇನ್ನೊಂದು, ಈಗಾಗಲೇ ನೀವು ಹೇಳಿದ್ರಿ ಮಾಹಿತಿ ಕೊರತೆ ಸಾಕಷ್ಟು ಕಂಡು ಬರ್ತಾ ಇದೆ ನಮ್ಮ ಒಂದು ವಿಶ್ವಕರ್ಮ ಸಮಾಜದಲ್ಲಿ. ಹಾಗಾಗಿ ನಾವು ಒಂದು ಕಡೆ ಹಿಂದುಳಿಲಿಕ್ಕೆ ಕಾರಣ ಆಗ್ತಾ ಇದೆ ಅಂತ. ಹೇಗೆ ಮಾಹಿತಿ ಕೊರತೆ ಕಂಡು ಬರ್ತಾ ಇದೆ ಅಂತ? ಮಾಹಿತಿ ಕೊರತೆ ಅಂತ ಹೇಳಿದರೆ ಈಗ ಸರ್ಕಾರಿ ಸೌಲಭ್ಯಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ. ಈಗ ಸಂಘ ಸಂಸ್ಥೆಗಳಿದೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ, ಹಲವಾರು ಕಾರ್ಯಕ್ರಮಗಳು ನಡೀತದೆ. ಅಲ್ಲಿ ನಮ್ಮವರು ಹೇಗೆ ಡೆವಲಪ್ ಆಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾತಾಡೋದಿಲ್ಲ. ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮುಗೀತದೆ, ಅವರಷ್ಟಕ್ಕೆ ಅವರು ಮನೆಗೆ ಹೋಗ್ತಾರೆ. ಸೊ ಹೇಗೆ ಮೇಲೆ ಬರೋದು, ಯಾವ ರೀತಿ ನಾವು ಜೀವನವನ್ನು ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು, ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ಯಾವ ರೀತಿ ಪಡ್ಕೊಳ್ಬೇಕು. ಸೊ ಕೆಲವರಿಗೆ ರೀಚ್ ಆಗ್ತಾ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಅಂತೇಳಿ ಮೊನ್ನೆ ನಾವು ಒಂದು ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ಸಿಕ್ಕಿ ಅದರಲ್ಲಿ 25,000 ನಮ್ಮ ಅಕೌಂಟಿಗೆ ಕೂಡ ಅದು ಆ್ಯಕ್ಚುಲಿ ಬೆನಿಫಿಷಿಯರಿಗೆ ಅಂತ ಇತ್ತು. ಬಟ್ ಅದರಲ್ಲಿ ಆ ಹಣ ರಿಟರ್ನ್ ಹೋಗಿದೆ. ಅದರ ಬಗ್ಗೆ ನಾವು ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಅಧಿಕಾರಿಗಳಿಗೂ ಕೊಟ್ಟಿದ್ದೇವೆ, ರಾಜಕೀಯ ವ್ಯಕ್ತಿಗಳಿಗೂ ಕೊಟ್ಟಿದ್ದೇವೆ. ಸೊ ಅದರ ಬಗ್ಗೆ ಯಾವುದೇ ಒಂದು ಸರಿಯಾದ ಕ್ರಮ ಇವತ್ತಿಗೂ ಆಗಲಿಲ್ಲ. ಸೊ ಅದರ ಬಗ್ಗೆ ನನಗೆ ತುಂಬ ಬೇಸರ ಇದೆ. ಸೊ ಅದು ಯಾಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಂಘಟನೆಯಲ್ಲಿ ತಪ್ಪು ಅಂತ ನಾನು ಹೇಳ್ತೇನೆ. ಒಂದು ಸಮಾಜವನ್ನು ಒಂದು ಕಡೆಗೆ ಒಂದು ಗುಂಪಾಗಿ ಎಳೆಯುವಂಥದ್ದು ಸರಿಯಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ನೀವೀಗಾಗಲೇ ಹೇಳಿದ್ರೆ ವಿಶ್ವಕರ್ಮ ಸಮಾಜಕ್ಕೆ ಇವತ್ತು ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯಗಳು ಕೂಡ ಇವತ್ತು ಸಿಗ್ತಾ ಇಲ್ಲ ಅಂತ. ಉತ್ತಮವಾದಂತಹ ಮಾರ್ಗದರ್ಶನ ನೀಡಲಿಕ್ಕೆ ಇವತ್ತು ಯಾರಿಲ್ವಾ ಅಂತ? ಇದ್ದಾರೆ, ಬಟ್ ಅದು ರೀಚ್ ಆಗ್ತಾ ಇಲ್ಲ ಜನರಿಗೆ. ಒಂದು ಸಂಘಟಿತರಾಗೋದಿಲ್ಲ. ಯಾಕಂತೇಳಿದರೆ ಎಲ್ಲರೂ ಬರೋದಿಲ್ಲ. ಯಾವುದೇ ಒಂದು ಮಾಹಿತಿ ಕೊಡಬೇಕಾದ್ರೂ ಎಲ್ಲರೂ ಒಟ್ಟಾದರೆ ಮಾತ್ರ ಆಗ್ತದೆ. ಈಗ ಒಂದು ಮೀಟಿಂಗ್ ಕರೆದ್ರೂ ಕೂಡ ಅದರಲ್ಲಿ ಎಲ್ಲರದ್ದು ತಪ್ಪಿರುತ್ತೆ. ಯಾಕಂತೇಳಿದರೆ
ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗುವಾಗ ನಾವು ಅದರ ಮಾಹಿತಿ ಶಿಬಿರ ಅಂತೇಳಿ ಮಾಡಬೇಕು. ಹೌದು. ಸುಮ್ಮನೆ ಕಾರ್ಯಕ್ರಮ ಮಾಡಿದರೆ ಯಾರೂ ಬರೋದಿಲ್ಲ. ಈ ಒಂದು ಮಾಹಿತಿ ಶಿಬಿರ ಅಂತೇಳಿ ಮಾಡಿದರೆ ಅದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ಕೆಲಸಗಾರರಾಗಿರ್ಬೋದು, ನಮ್ಮ ಏನು ಯಾವುದೇ ಒಂದು ಬಿಸ್ನೆಸ್ ಬಗ್ಗೆ ಅವ್ರಿಗೆ ಹೇಗೆ ಡೆವಲಪ್ ಆಗಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡುವಂಥ ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಿದರೆ ಮುಂದಿನ ದಿನದಲ್ಲಿ ನಮ್ಮ ವರ್ಕರ್ನವರ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ವಿಶ್ವಕರ್ಮ ಸಮಾಜ ಈಗಿನ ಒಂದು ಸ್ಥಿತಿಗತಿ ಹಿಂದೆ ಇರುವ ಹಾಗೆ ಇಲ್ಲ ಅನ್ನುವಂಥದ್ದು ನೀವು ಹೇಳ್ತಾ ಇರುವಂಥದ್ದು. ಹಿಂದೆ ಈ ಒಂದು ಸ್ಥಿತಿ ಹೇಗಿತ್ತು ಅಂತ? ಹಿಂದೆ ಇದೀಗ ಪುರಾತನ ಕಾಲದಲ್ಲಿ ವಿಶ್ವಕರ್ಮ ಸಮಾಜದ ಸ್ಥಿತಿಗತಿ ಹೇಗಿತ್ತು? ಪುರಾತನ ಕಾಲದಲ್ಲಿ ಅಂದರೆ ಅಷ್ಟು ಇತರ ರಾಜ್ಯಗಳಿಂದ ಯಾರೂ ಬರುವಂಥ ಇದು ಇರಲಿಲ್ಲ ಅವಾಗ. ಅಂದರೆ ಲೋಕಲ್ ಸ್ಥಳೀಯ ಕಾರ್ಮಿಕರು ಜಾಸ್ತಿ ಇದ್ದದ್ರಿಂದ ಕೆಲಸ ಜಾಸ್ತಿ ಅವರಿಗೆ ಸಿಗ್ತಾಯಿತ್ತು. ನಾನು ಆಗ ಹೇಳಿದೆ ಕಾರ್ಪೊರೇಟ್ ಲೆವೆಲಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಿಂದ ರೆಡಿಮೇಡ್ ಬರ್ತದೆ, ಬೇರೆ ಬೇರೆ ರಾಜ್ಯಗಳಿಂದ ಅವರು ಆಭರಣ ತಂದು ಇಲ್ಲಿ ಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಸ್ಥಳೀಯ ಕಾರ್ಮಿಕರಿಗೆ ಇವತ್ತಿದ್ರೆ ನಾಳೆ ಕೆಲಸ ಇಲ್ಲ. ಈಗ ಒಂದು ಜಾಬ್ ಮಾಡೋವರಿಗೆ ಅವ ವರ್ಕ್ ಇರಲಿ ವರ್ಕ್ ಇಲ್ಲದೇ ಇರಲಿ ಅವರಿಗೆ ತಿಂಗಳಿಗೆ ಒಂದು ಫಿಕ್ಸ್ ಸ್ಯಾಲ್ರಿ ಇರುತ್ತೆ. ಬಟ್ ನಮ್ಮ ಕೆಲಸಗಾರರಿಗೆ ಇವತ್ತು ಕೆಲಸ ಇದ್ದು 4 ದಿನ ಕೆಲಸ ಇಲ್ಲದ್ರೆ ಉಪವಾಸ ಅಂತೂ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಬ್ಯಾಲೆನ್ಸಿಂಗ್ ಮಾಡೋದುಂಟಲ್ಲ, ಅದು ತುಂಬ ಟಫ್ ಕಂಡೀಷನ್ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತು ಸಂಘಟನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಎಲ್ಲರೂ ಕೂಡ ಒಂದು ಸಂಘಟಿತರಾಗಿದ್ದರೆ ಯಾವುದೇ ಕೆಲಸವನ್ನು ಕೂಡ ಮಾಡ್ಬೋದು. ನೀವು ಈಗಾಗಲೇ ಹೇಳಿದ್ರೆ ವಿಶ್ವಕರ್ಮ ಸಮಾಜದಲ್ಲಿ ಸಂಘಟನೆ ಅನ್ನುವಂಥದ್ದಿಲ್ಲ, ಸಂಘಟಿತರಾಗಲಿಲ್ಲ ಯಾರು ಅಂತ. ಯಾಕೆ ಸಂಘಟನೆ ಅನ್ನುವಂಥದ್ದಿಲ್ಲ ಅಂತ? ಯಾಕೆ ಇಲ್ಲ ಅಂತ ಹೇಳಲಿಕ್ಕೆ ಅದು ತುಂಬ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಬೇರೆ ಕಂಪೇರ್ ಮಾಡಿದರೆ ವಿಶ್ವಕರ್ಮರ ಸಮುದಾಯದ ಜನಸಂಖ್ಯೆ ತುಂಬ ಇದೆ. ಆದರೆ ಲೀಡರ್ಶಿಪ್ ಇಲ್ಲ, ನಾಯಕತ್ವ, ಸರಿಯಾದ ನಾಯಕತ್ವ ಇಲ್ಲ. ಸರಿಯಾದ ಈಗ ಒಂದು ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ತಂಡದ ನಾಯಕತ್ವ ಸರಿ ಇದ್ದರೆ ಮಾತ್ರ ಆ ತಂಡ ಜಯಗೊಳಿಸಲಿಕ್ಕೆ ಸಾಧ್ಯ. ಸೊ ಇದು ಕೂಡ ಒಂದು ಎಕ್ಸಾಂಪಲ್. ಈ ಸಮಾಜ ಕೂಡ ಹಾಗೆ, ಸಮಾಜದ ಸರಿಯಾದ ನಾಯಕ ಇಲ್ಲದಿದ್ದರೆ ಅವನ ಹಿಂದೆ ಹೋಗುವಂಥವ್ರು ಕೂಡ ಸ್ವಲ್ಪ ಆಲೋಚನೆ ಮಾಡುವಂಥ ಒಂದು ಆಲೋಚನೆ ಮಾಡಬೇಕಾಗ್ತದೆ. ಯಾಕಂತೇಳಿದರೆ ನಾಯಕನೇ ಸರಿ ಇಲ್ಲದ್ರೆ ಅವನ ಹಿಂದೆ ಹೋಗುವವರು ಕೂಡ ಒಂದು ಆಲೋಚನೆ ಮಾಡ್ತಾರಲ್ವ. ಸೊ ಹಾಗಾಗಿ ಸರಿಯಾದ ನಾಯಕರದ್ದೇ ಕೊರತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ನೀವು ಸಂಘಟಿತರಾಗಬೇಕು, ಜೊತೆಗೆ ನಿಮ್ಗೆ ಬೇಕಾದಂಥ ಸೌಲಭ್ಯಗಳು ಇವತ್ತಿನ ದಿನದಲ್ಲಿ ಸಿಗಬೇಕಂತ ಹೇಳಿದ್ರೆ ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಲೋಚನೆ ಅಂತ? ಯಾವುದು? ಈಗಾಗಲೇ ನಿಮ್ಗೆ ಬೇಕಾದಂಥ ಸೌಲಭ್ಯಗಳು ಸಿಗಬೇಕು, ನೀವೊಂದು ಸಂಘಟಿತರಾಗಬೇಕು, ಒಗ್ಗಟ್ಟಾಗಿರಬೇಕು ಅಂದರೆ ನಿಮ್ಮ ಆಲೋಚನೆ ಏನು, ಯಾವ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅಂತ? ಇವತ್ತು ಸಂಘಟನೆ ಆಗಬೇಕಂತ ಹೇಳಿದರೆ ನಾವು ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಮತ್ತು ಅದೇ ನಾನು ಸರಕಾರಿ ಸೌಲಭ್ಯಗಳನ್ನು ರೀಚ್ ಆಗುವ ಹಾಗೆ ಜನರಿಗೆ ರೀಚ್ ಮಾಡಬೇಕು. ಮತ್ತು ಈ ಕೆಲಸಗಾರರು ಮಾಹಿತಿಯ ಕೊರತೆ ಇದೆ ಅಂತ ನಾನು ಆಗಲೇ ಹೇಳಿದ ಹಾಗೆ ಸಂಪೂರ್ಣ ಅವರಿಗೆ ಯಾವ ರೀತಿ ಅವರನ್ನು ಹೇಗೆ ಹೋದರೆ ಒಂದು ಬ್ಯಾಂಕಿಂಗ್ ವ್ಯವಹಾರಕ್ಕೆ ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು, ಯಾವ ದಾಖಲೆಗಳನ್ನು ಇಟ್ಕೊಂಡು ಹೋಗಬೇಕು. ಸೊ ಒಂದು ಅದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ವರ್ಕರ್ನವರಿಗೆ ಒಂದು ನಮ್ಮ ಸಮಾಜ ಮೇಲೆ ಬರಲಿಕ್ಕೆ ಕೂಡ ಒಂದು ಅವಕಾಶ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗಾಗಲೇ ನೀವು ಹೇಳಿದ್ರಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋಂಥದ್ದು ಇವತ್ತು ಸಿಗ್ತಾ ಇಲ್ಲ ಅಂತ. ಯಾಕೆ ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ತಾ ಇಲ್ಲ ಅಂತ? ವೇತನ ಅಂತ ಹೇಳಿದರೆ ಈಗ ನಾನು ಹಾಗೆ ಹೇಳಿದೆ, ಹೊರ ರಾಜ್ಯಗಳಿಂದ ಇವತ್ತು ಬಂಗಾಳಿಗಳು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಅತಿಯಾಗಿದ್ದಾರೆ. ಸೊ ಹಾಗಾಗಿ ಈಗ ಯಾವುದೇ ಶೋರೂಮ್ನವರಾಗಿರ್ಬೋದು, ದೊಡ್ಡ ದೊಡ್ಡ ಇದ್ರ ಆಭರಣ ಕಾರ್ಪೊರೇಟ್ ಲೆವೆಲ್ ಏನಿದೆ, ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಎಲ್ಲಿ ಕಡಿಮೆ ಎಲ್ಲ ಆಗ್ತದ, ಸೊ ಆ ಒಂದು ದೃಷ್ಟಿಕೋನದಲ್ಲಿ ಅವರು ಹೊರ ರಾಜ್ಯದಿಂದ ಬಂದವರಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ಥಳೀಯ ಕಾರ್ಮಿಕರಿಗೆ ಕೆಲಸ ಕಡಿಮೆ ಆಗ್ತಾ ಇದೆ. ಅದು ಏನು ಮಾಡಲಿಕ್ಕೆ, ಅದಕ್ಕೆ ಮಾಧ್ಯಮದ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಯಾವುದಾದ್ರೂ ಸೊಲ್ಯೂಷನ್ ಅದಕ್ಕೆ ಇದ್ದರೆ ನಮಗೆ ಸಿಕ್ಕಿದರೆ. ಸೊ ಅದೇ ಸಮಸ್ಯೆ ಆಗಿದೆ ಈಗ, ಹೊರ ರಾಜ್ಯದಿಂದ ಬಂದದ್ರಿಂದ ಬೇರೆ ಇತರ ಈಗ ಅವರು ಕಡಿಮೆಯಲ್ಲಿ ಮಾಡಿಕೊಡ್ತಾರೆ. ಈಗ ಲೋಕಲ್ ವರ್ಕರ್ನವರು ಆ ಒಂದು ಕಡಿಮೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅವರು ಒಂದು ಸಣ್ಣ ರೂಮ್ನಲ್ಲಿ ಒಂದು 10 ಜನ ಕೂತ್ಕೊಂಡು ಅವರು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಅವರು 10 ಜನರ ಹತ್ರ ದುಡಿಸ್ತಾರೆ. ಸೊ ನಮಗೆ ಹಾಗೆ ಅಲ್ಲ, ನಾವು ಒಬ್ಬ ದುಡ್ದು
ನಾವು ಜೀವನ ಮಾಡಲಿಕ್ಕೆ ಅಷ್ಟು ಫಾಸ್ಟ್ ವರ್ಕ್ ಮಾಡಿ ಅಷ್ಟು ಕಡಿಮೆಯಲ್ಲಿ ಮಾಡಲಿಕ್ಕೆ ನಾವು ಫ್ಯಾಮಿಲಿ ಎಲ್ಲ ಇಟ್ಕೊಂಡು ಕಷ್ಟ ಆಗ್ತದೆ. ನಿಜ ನಿಜ. ಓಕೆ ರಘುನಾಥಾಚಾರ್ಯರು, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳಿ. ಎಸ್ ವೀಕ್ಷಕರೇ, ಈಗಾಗಲೇ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ವಿಶ್ವಕರ್ಮ ಸಮಾಜ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ರಘುನಾಥ್ ಆಚಾರ್ಯ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಿರ್ಬೋದು, ಸರಿಯಾದಂತಹ ಮಾರ್ಗದರ್ಶನ ಆಗಿರ್ಬೋದು, ಮಾಹಿತಿಯನ್ನ ಕೊಡುವಂತವರ ಸಂಖ್ಯೆ ಇವತ್ತು ತಮ್ಮ ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ. ಇದಕ್ಕಿಂತ ಇವತ್ತು ಸಾಕಷ್ಟು ಅದಕ್ಕೋಸ್ಕರನೇ ಈ ಪುರಾತನವಾದಂತಹ ವಿಶ್ವಕರ್ಮ ಸಮಾಜ ಇವತ್ತು ಹಿಂದುಳಿದಂತಹ ಒಂದು ಸ್ಥಿತಿಯಲ್ಲಿದೆ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಾನವಾದಂತಹ ಕೆಲಸಕ್ಕೆ ಸಮಾನ ವೇತನ ಸಿಗುವಂತಹ ರೀತಿಯಲ್ಲಿ ತಮ್ಮ ಸಮಾಜ ಇವತ್ತು ಬೆಳಿಬೇಕು ಅನ್ನುವಂತಹ ಆಶಯ ಕೂಡ ಅವರಲ್ಲಿರುವಂತದ್ದು. ಎಸ್, ಈಗಾಗಲೇ ರಘುನಾಥ್ ಆಚಾರ್ಯ ಅವರು ಹೇಳಿದ್ರೆ ನಮ್ಮ ಜೊತೆ ಸಾಕಷ್ಟು ವಿಚಾರ. ಈಗಾಗಲೇ ನಮಗೆ ಸಮಾನವಾದಂತಹ ಕೆಲಸಕ್ಕೆ ಸಮಾನ ವೇತನ ಆಗಿರ್ಬೋದು, ಇನ್ನು ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಯಾವುದ್ರಲ್ಲೂ ಕೂಡ ನಮ್ಗೆ ಇವತ್ತು ಮಾಹಿತಿ ಸಿಗ್ತಾ ಇಲ್ಲ. ಒಬ್ಬರು ಮಾರ್ಗದರ್ಶನ ಮಾಡುವಂತವರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಿದೆ ಅಂತ. ಹಾಗಾಗಿ ನಮ್ಮ ಸಮಾಜ ಇವತ್ತು ಹಿಂದುಳಿದಿದೆ ಅನ್ನುವಂಥದ್ದನ್ನ ಹೇಳಿದ್ರೆ, ಶೈಕ್ಷಣಿಕವಾಗಿ ಕೂಡ ಇವತ್ತು ನಾವು ಅಷ್ಟೊಂದು ಅಭಿವೃದ್ಧಿಯನ್ನ ಕಾಣಲಿಲ್ಲ ಅಂತ. ಈಗಾಗಲೇ ನಾವು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಡೋದಾದ್ರೆ, ಈ ಹಿಂದೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳಿರಲಿಲ್ಲ ಅನ್ನುವಂತಹ ಕಾರಣ ಇತ್ತು, ಬಡತನ ಇತ್ತು. ಆ ಕಾರಣಕ್ಕೋಸ್ಕರ ಒಂದು ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಈಗ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯ ಬಂದಿದೆ. ಇವತ್ತು ಅತ್ಯಂತ ಕಡು ಬಡತನದಲ್ಲಿದ್ದವನು ಕೂಡ ಒಂದು ಶಿಕ್ಷಣವನ್ನ ಪಡಿಲಿಕ್ಕೆ ಬೇಕಾದಂತ ಎಲ್ಲಾ ಸೌಲಭ್ಯಗಳಿದೆ. ಆದ್ರೂ ಕೂಡ ವಿಶ್ವಕರ್ಮ ಸಮಾಜದಲ್ಲಿ ಯಾಕೆ ಶೈಕ್ಷಣಿಕವಾಗಿ ಮುಂದುವರಿತಾ ಇಲ್ಲ ಅಂತ? ಶೈಕ್ಷಣಿಕವಾಗಿ ಯಾಕೆ ಮುಂದುವರಿತಾ ಇಲ್ಲ ಅಂತ ಹೇಳಿದ್ರೆ, ಈಗ ಮೊದಲಿಂದ ಅದು ಅದೇ ಒಂದು ವೇಯಲ್ಲಿ ಬರ್ತಾ ಇದೆ. ಯಾವುದು, ಈಗ ಶಿಕ್ಷಣದ ಕೊರತೆ ಇದ್ದದ್ರಿಂದ. ಸೊ ಈಗಿನ ಇದರಲ್ಲಿ ಜನ್ರೇಷನ್ ಏನಾಗ್ತಾ ಇದೆ ಅಂದರೆ, ನಮ್ಮ ವರ್ಕ್ ಬೇಡ, ನಾವು ಇವತ್ತು ನಾನೇ ಎಕ್ಸಾಂಪಲ್ಗೆ ನಾನು ನನ್ನ ಕೆಲಸವನ್ನು ನನ್ನ ಮಕ್ಕಳಿಗೆ ಬೇಡ ಅನ್ನುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನೀವೀಗಾಗಲೇ ಹೇಳಿ, ಮರ ಇರ್ಬೋದು, ಚಿನ್ನ, ಇಂತಹ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ. ಬಟ್ ಅದನ್ನ ಇವತ್ತು ಯಾರು ಕೂಡ ಹೆಚ್ಚಿನದಾಗಿ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವೀಗಾಗಲೇ ಹೇಳಿದಾಗೆ ನಮ್ಮ ಮಕ್ಕಳಿಗೆ ನಮ್ಮ ಕೆಲಸ ಬೇಡ, ಬೇರೆ ಬೇರೆ ಒಳ್ಳೊಳ್ಳೆ ಹುದ್ದೆಗಳನ್ನ ಪಡಿಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರ ಪೇರೆಂಟ್ಸ್ ಕೂಡ ಇರುತ್ತೆ. ಆ ರೀತಿ ಅಂದ್ರೆ ಅವರು ಶಿಕ್ಷಣದಿಂದ ಯಾಕೆ ವಂಚಿತರಾಗ್ತಿದ್ದಾರೆ ಅಂತ? ಅದು ಯಾಕೆ ವಂಚನೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಮಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಇವತ್ತು ನಾವು ನಡೆದಂಥ ದಾರಿ, ಈಗ ನಾವು ಬಂದಂಥ ಕಷ್ಟ, ಸೊ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇನ್ನು ಸ್ವಲ್ಪ ಸಮಯ ಹೋದರೆ, ಇವತ್ತು ನಾವು ಒಳ್ಳೊಳ್ಳೆ ಈಗ ಯಾವುದೇ ಒಂದು ಸೊಂಟ ಪಟ್ಟಿ ಆಗಿರ್ಬೋದು, ಒಂದು ಕಿವಿಯ ಓಲೆ ಆಗಿರ್ಬೋದು, ಕರಿಮಣಿ ಆಗಿರ್ಬೋದು, ಒಂದು ನೆಕ್ಲೆಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕುಶಲಕರ್ಮಿಗಳು ಅಂದರೆ ಎಲ್ಲರೂ ಬಂತಲ್ಲಿ ಎಲ್ಲ ಥರದ ಒಂದು ಕಲೆಗಾರಿಕೆ ಉಳಿಬೇಕಂತಾದರೆ, ಸೊ ಮುಂದೆ ನಾವು ಈ ವರ್ಕನ್ನು ಎಜುಕೇಷನ್ ಸಿಸ್ಟಮಲ್ಲಿ ಸೊ ಹೇಳಿಕೊಟ್ರೆ ಮಾತ್ರ ಉಳಿತದೆ, ಇಲ್ಲದ್ರೆ ಇದು ನಶಿಸಿ ಹೋಗ್ತದೆ. ಯಾಕೆಂದರೆ ಆಲ್ರೆಡಿ ಇವತ್ತು ನಮ್ಮ ಯುವಕರು, ಯುವ ಜನತೆ, ಇವತ್ತು ಏನು ನಮ್ಮ ಈ ವರ್ಕ್ ಮಾಡುವಂಥ ಯುವಕರಿದ್ದಾರೆ, ಅವರು ಬೇರೆ ಕೆಲಸಕ್ಕೆ ಹೋಗುವ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಸೊ ಕಾರಣ ನಾನು ಆಲ್ರೆಡಿ ಹೇಳಿದಾಗೆ, ಸರಿಯಾದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ. ಸೊ ಅದು ಈಗ ಸಿಗಬೇಕಾದ್ರೆ ನಮಗೆ ಕ್ವಶನ್ ಮಾರ್ಕ್ ಆಗಿದೆ, ಅದು ಯಾವ ರೀತಿ ಸಿಗ್ಬೋದು ಅಂತೇಳಿ. ಸೊ ನಾವು ಓನ್ ಹೋಗಿ ಬಿಸ್ನೆಸ್ ಮಾಡಬೇಕು, ನಮ್ಮದೇ ಒಂದು ನಿಮ್ಮ ಈಗ ಕುಲಕಸುಬನ್ನ ನೀವು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೆ ನಿಮಗೆ ಪ್ರೋತ್ಸಾಹ ಸಿಗ್ಬೇಕು ಅನ್ನುವಂಥದ್ದು ನಿಮ್ಮ ಭಾವನೆ. ಹೌದು, ಪ್ರೋತ್ಸಾಹ ಸಿಗಬೇಕಾದ್ರೆ ಸರ್ಕಾರದಿಂದ, ಯಾವುದೇ ಸರ್ಕಾರ ಇರಲಿ, ರಾಜಕೀಯ ಬಗ್ಗೆ ಯಾವುದು ಮಾತಾಡೋದಿಲ್ಲ. ಸೊ ಯಾವ ಒಂದು ಸರ್ಕಾರದ ಪರವಾಗಿ ನಾನು ಮಾತಾಡೋದು ಸಹ ಇಲ್ಲ. ಸೊ ನಮಗೆ ವಿಶ್ವಕರ್ಮರಿಗೆ ಯಾವುದೇ ಸರ್ಕಾರ ಇರಲಿ, ಸರಿಯಾದ ಕೆಲಸಕ್ಕೆ ತಕ್ಕ ಪ್ರತಿಫಲ ಮುಂದಿನ ದಿನಗಳಲ್ಲಿ ಸಿಗದೇ ಇದ್ದರೆ, ಸೊ ನಾನು ಇನ್ನೊಂದು 5 years 10 yearsಲ್ಲಿ ನಮ್ಮ ಈ ಏನು ಕುಶಲಕರ್ಮಿಗಳು ಈ ಲೋಕಲ್ ವರ್ಕ್ ಅನ್ನೋದು ಬರೀ ನೋಡಲಿಕ್ಕೆ ಮಾತ್ರ ಸಿಗ್ತದೆ ಬಿಟ್ಟರೆ ಮಾಡುವಂಥ ವ್ಯಕ್ತಿಗಳು ಮುಂದಿನ ದಿನದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ. ಓಕೆ, ಇಂದು ನಿಮ್ಮ ಸಮಾಜದ ಒಂದು ಸಮಸ್ಯೆಗಳೇನು? ವಿಶ್ವಕರ್ಮ ಸಮಾಜ ಸಾಕಷ್ಟು ಸಮಸ್ಯೆ ಇದೆ ಅಂತ ಈಗಾಗಲೇ ಹೇಳಿದ್ರೆ, ಏನೆಲ್ಲ ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದ್ದೀರಾ ಅಂತ? ಇವತ್ತು ಸಮಸ್ಯೆಗಳಂದರೆ, ಈಗ ನಿಮ್ಗೆ ಗೊತ್ತಿದ್ದಾಗೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕಾದ್ರೆ, ಈಗ 20,000 ಖರ್ಚಿದ್ದು 10,000 ದುಡಿದ್ರೆ ಆ ಫ್ಯಾಮಿಲಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ, ಇನ್ಕಮ್ ಕಡಿಮೆ ಇದೆ. ಸೊ ಇನ್ಕಮ್ ಜಾಸ್ತಿ ಮಾಡಬೇಕಾದ್ರೆ ನಮಗೆ ಸರಿಯಾದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು.
ಸೊ ಆದದ್ರಿಂದ ನಾವು ನಮ್ಮ ಮಕ್ಕಳಿಗೆ ಈ ಕೆಲಸ ಬೇಡ, ಅವರಿಗೆ ಎಜುಕೇಷನ್ ಕೊಟ್ಟು ಯಾವುದಾದ್ರೂ ಜಾಬಿಗೆ ಕಳಿಸುವ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ಇವತ್ತು ನಮ್ಮ ಮಕ್ಕಳಿಗೆ ಎಜುಕೇಷನನ್ನು ಕೊಡ್ತಾಯಿದ್ದೇವೆ. ಅದು ಕೂಡ ಎಜುಕೇಷನ್ ಕೊಡಲಿಕ್ಕೂ ತುಂಬ ಟಫ್ ಇದೆ. ನಾವು ಹೊರಗಡೆ ಏನಾದರೂ ಎಕ್ಸ್ಟ್ರಾ ಇನ್ಕಮನ್ನು ಮಾಡುವಂಥ ದಾರಿ ನೋಡಲೇಬೇಕಾಗ್ತದೆ. ಯಾಕಂದರೆ ಒಂದರ ಮೇಲೆ ಡಿಪೆಂಡ್ ಆಗಿ ಇವತ್ತು ಬದುಕಲಿಕ್ಕೆ ಒಂದು ಸಂಸಾರ ಫ್ಯಾಮಿಲಿ ನಿಭಾಯಿಸಲಿಕ್ಕೆ ಕಷ್ಟ ಇದೆ. ಸೊ ಹಾಗಾಗಿ ಅದೊಂದು ಸಮಸ್ಯೆ ನಮ್ಮಲ್ಲಿ ಈಗ ಇದೆ. ಹಾಗಾಗಿ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಸಂಬಳವನ್ನು ನಿಗದಿಪಡಿಸಬೇಕು, ಈಗಾಗಲೇ ಕೆಲಸಕ್ಕೆ ತಕ್ಕನಾಗಿರುವಂತಹ ಸಂಬಳವನ್ನು ಕೊಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಭಾವನೆ. ಅದಾದ ನಂತರ ಬೇರೆಲ್ಲ ಸಮಸ್ಯೆಗಳಿದೆ, ಇನ್ನು ಏನೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀರಾ ಅಂತ? ಸಮಸ್ಯೆಗಳು ತುಂಬ ಇರ್ತದೆ, ಅಂದರೆ ಅದು ಹೇಳ್ಕೊಳ್ಳಿಕ್ಕೆ ಕಷ್ಟ ಇದೆ. ಯಾಕಂದರೆ ಇವತ್ತು ಸಮಸ್ಯೆ ಇಲ್ಲ ಅಂತ ಹೇಳುವವರು ನಮ್ಮ ವರ್ಕರ್ ಯಾವ ಕಾರ್ಮಿಕರ ಇದರಲ್ಲಿ ನೋಡಿದರೆ ಪ್ರತಿಯೊಬ್ಬರು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಇವತ್ತು. ಅದು ಇವತ್ತು ನಮಗೆ ಈ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ಸ್ಪಂದನ ಚಾನಲ್ನವರಿಗೂ ಕೂಡ ನಾನು ತುಂಬ ಚಿರಋಣಿಯಾಗಿರ್ತೇನೆ. ಯಾಕಂತೇಳಿದರೆ ಈ ಒಂದು ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಸೊ ನಮ್ಮವರ ಕಷ್ಟ ಹೇಳ್ಕೊಳ್ಳಿಕ್ಕೆ ಯಾವುದೇ ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ. ಇವತ್ತು ಆ ಒಂದು ವೇದಿಕೆ ಇವತ್ತು ಸ್ಪಂದನ ಟಿ ವಿಯವರ ಮುಖಾಂತರ ನಮಗೆ ಇವತ್ತು ಸಿಕ್ಕಿದೆ. ಸೊ ನಾನು ಹೇಳೋದು ಇಷ್ಟೇ, ಆದಷ್ಟು ನಮ್ಮ ಏನು ವರ್ಕರ್ನವರಿದ್ದಾರೆ ಸರ್ಕಾರಿ ಸೌಲಭ್ಯಗಳನ್ನು ಗೊತ್ತಿದ್ದವರು ಅವರಿಗೆ ಅವರ ಏನು ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಸೊ ವಿಶ್ವಕರ್ಮ ಸಮಾಜ ಡೆವಲಪ್ ಆಗಬೇಕಾದ್ರೆ ಇವತ್ತು ಮಾಹಿತಿಯ ಶಿಬಿರ ಅಂತೇಳಿ ಹೆಚ್ಚಾಗಿ ಮಾಡಿದರೆ, ಸೊ ಸರ್ಕಾರಿ ಸೌಲಭ್ಯದ ಬಗ್ಗೆ ಇರ್ಬೋದು, ನಾವು ರಾಜಕೀಯವಾಗಿ ಯಾಕೆ ಹಿಂದೆ ಇದ್ದೇವೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಎಲ್ಲರೊಟ್ಟಿಗೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡಬೇಕು. ನಾವು ಒಬ್ಬರೇ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡೋದಲ್ಲ, ಇಡೀ ಸಮಾಜವನ್ನು ಒಟ್ಟು ಮಾಡಿ, ಸೊ ಆ ಸಂದರ್ಭದಲ್ಲಿ ಯಾಕೆ ನಾವು ಹಿಂದೆ ಇದ್ದೇವೆ, ನಾವು ಹೀಗೆ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು, ನಾವು ಮುಂದೆ ಏನು ಮಾಡಿದರೆ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೋದು. ಸೊ ಅದರ ಬಗ್ಗೆ ಎಲ್ಲರೂ ಈಗ ತುಂಬ ಜನ ನಾಯಕರಿದ್ದಾರೆ. ಈಗ ದೇವಸ್ಥಾನಗಳಲ್ಲಿರ್ಬೋದು, ಈಗ ನಮ್ಮ ಚಿನ್ನ ಬೆಳ್ಳಿ ಸಂಘ ಅಂತ ಇದೆ. ಸೊ ನಾನು ಕೂಡ ಒಂದು ಕೋಶಾಧಿಕಾರಿ ಸ್ಥಾನದಲ್ಲಿ 3 ವರ್ಷ ವರ್ಕ್ ಮಾಡಿದ್ದೇನೆ. ಸೊ ನಮ್ಮ ಸಂಘದ ಅಧ್ಯಕ್ಷರು ರಾಜಕೀಯವಾಗಿ ಒಂದು ಪಕ್ಷದೊಟ್ಟಿಗೆ ಗುರುತಿಸಿಕೊಂಡಿದ್ದಾರೆ. ಸೊ ಆ ಒಂದು ವಿಚಾರ ನನಗೆ ಸರಿ ಅಂತ ಕಾಣಲಿಲ್ಲ. ಸೊ ಹಾಗಾಗಿ ನಾನು ಆ ಸಂಘದಿಂದ ಅಂದರೆ ಸಾಮಾನ್ಯ ಸದಸ್ಯನಾಗಿ ಇವತ್ತು ಇದ್ದೇನೆ. ಸೊ ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಎಲ್ಲರೂ ಕೂತ್ಕೊಂಡು ಸಮಾನ ಮನಸ್ಕರು, ಅಂದರೆ ಸಮಾನತೆಯಲ್ಲಿ ಅದನ್ನು ಯೋಚನೆ ಮಾಡಿದರೆ ಮಾತ್ರ. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಒಬ್ಬ ಸಂಘಟನೆಯ ಅಧ್ಯಕ್ಷರಾಗಿ ಅವರೊಂದು ಯಾವುದೋ ಒಂದು ಪಕ್ಷದೊಟ್ಟಿಗೆ ಹೋಗೋ ಮೊದಲು ಸೊ ಒಂದು ಸಂಘಟನೆಯ ಎಲ್ಲ ಸದಸ್ಯರ ಹತ್ರ ಒಂದು ಡಿಸ್ಕಸ್ ಮಾಡಿ ಹೋದರೆ ಅದು ಏನು ತಪ್ಪಂತ ಆಗೋದಿಲ್ಲ. ಸೊ ಇದು ಸಂಘದ ಸದಸ್ಯರ ಹತ್ರ ಯಾವುದೇ ಒಂದು ಚರ್ಚೆ ಮಾಡದೆ, ವಿಚಾರಗಳನ್ನು ಹೇಳದೆ ಅವರು ಒಂದು ರಾಜಕೀಯವಾಗಿ ಗುರುತಿಸ್ಕೊಂಡ್ರೆ ಅದು ವೈಯಕ್ತಿಕ. ಸೊ ಅವರು ರಾಜಕೀಯಕ್ಕೆ ಹೋಗೋದು ನಮ್ಮ ಏನು ಅಭಿಪ್ರಾಯ ಇಲ್ಲ. ಆದರೂ ಕೂಡ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಈಗ 900 ಸದಸ್ಯರಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯ ಯಾವುದೇ ಸರ್ಕಾರ ಬಂದರೂ ನಾವು ಆ ಸೌಲಭ್ಯವನ್ನು ತಗೊಳ್ಬೇಕಾದ್ರೆ ನಾವು ಯಾವ ರಾಜಕೀಯ ಪಕ್ಷದ ಪರವಾಗಿ ಹೋಗೋದು ಸರಿಯಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಓಕೆ, ಈಗಾಗಲೇ ನೀವು ಸಂಘಟನೆ ಇದೆ ಅಂತ ಹೇಳಿದ್ರೆ, ಸುಮಾರು 900 ಜನ ನಮ್ಮ ಸಂಘಟನೆಯಲ್ಲಿದ್ದಾರೆ ಸದಸ್ಯರು ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಅಟ್ಲೀಸ್ಟ್ ನಿಮ್ಮ ಒಂದು ಈಗಾಗಲೇ ನಿಮ್ಮ ವಿಶ್ವಕರ್ಮ ಸಮಾಜಕ್ಕೆ ಇರುವಂತಹ ವಿಚಾರಗಳನ್ನ ತಿಳಿಪಡಿಸಬಹುದಲ್ಲ, ಮಾರ್ಗದರ್ಶನವನ್ನ ನೀಡಬಹುದಲ್ಲ, ಯಾಕೆ ನೀಡ್ತಾ ಇಲ್ಲ ಅಂತ? ಸದಸ್ಯರು ನೀಡಬೇಕಂತ ಹೇಳುದಾ? ಹೌದು, ಯಾಕಂದ್ರೆ ನೀವು ಒಂದು ಸಂಘಟನೆಯನ್ನ ಮಾಡ್ಕೊಂಡಿದ್ದೀರಾ. ಹೌದು, ಬಟ್ ವಿಷಯ ನಾನು ಹೇಳಿದೆ, ಸಂಘಟನೆ ಇದೆ, ಬಟ್ ಎಲ್ಲರೂ ಒಟ್ಟಾಗುವಂಥ ಒಂದು ಯಾವುದೇ ಒಂದು ವೇದಿಕೆ ರೆಡಿ ಆಗ್ತಾ ಇಲ್ಲ. ವಾರ್ಷಿಕೋತ್ಸವ ಆಗ್ತದೆ, ಅವರಷ್ಟಕ್ಕೆ ಬರ್ತಾರೆ, ವಾರ್ಷಿಕೋತ್ಸವ ನೋಡ್ತಾರೆ, ಯಾವುದೇ ಒಂದು ಪ್ರಶ್ನೆ ಮಾಡಿದರೆ ಮಾತ್ರ, ಒಬ್ರಿಗೊಬ್ರು ಚರ್ಚೆ ಮಾಡಿದರೆ ಮಾತ್ರ ಒಂದು ವಿಚಾರದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ಬೋದು. ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಆಗ್ಬೋದು, ಏನು ಅದಕ್ಕೆ ನಮ್ಮ ವರ್ಕರ್ನವರು ಸೇರಿ ಒಂದು ನಾನು ಆಗ ಹೇಳಿದಾಗೆ ಸಂಘಟಿತರಾಗುವುದಿಲ್ಲ, ಎಲ್ಲರೂ ಒಟ್ಟಾಗುವುದಿಲ್ಲ. ಒಟ್ಟಾದರೆ ಮಾತ್ರ ಯಾವುದಾದ್ರೂ ಒಂದು ಈಗ ಒಂದು ನಿಗದಿ ಮಾಡ್ಬೋದು. ಈಗ ಒಂದು ವರ್ಕಿಗೆ ಇಷ್ಟ ಅಂತೇಳಿ ಅದರ ಒಂದು ರೇಟ್ ಫಿಕ್ಸ್ ಮಾಡಬೇಕಾದ್ರೆ ಸೊ ಎಲ್ಲರೂ ಸೇರಿ ಅದನ್ನು ನಿರ್ಧಾರ ತಗೊಳ್ಬೇಕಾಗ್ತದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನಾನು ಮಾಧ್ಯಮದಲ್ಲಿ ಹೇಳ್ಕೊಳ್ಳೋದು ವಿಚಾರ ಇಷ್ಟೇ, ಎಲ್ಲರೂ ಒಟ್ಟಾಗಿ ಒಂದು ವೇದಿಕೆ ನಿರ್ಮಾಣ ಮಾಡಿ
ಮುಂದಿನ ದಿನದಲ್ಲಿ ನಮ್ಮ ಏನು ವಿಶ್ವಕರ್ಮರ ಇವತ್ತು ಸಮಸ್ಯೆಗಳಿದೆ ಅದನ್ನು ಓಪನ್ ಆಗಿ ಒಂದು ಸಭೆಯಲ್ಲಿ ಮಾತಾಡುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕಂತ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ. ನಿಜ ನಿಜ. ಯಾಕಂದ್ರೆ ಈಗಾಗಲೇ ನೀವು ಮಾಧ್ಯಮದ ಮೂಲಕ ಹೇಳ್ತಾ ಇರುವಂಥದ್ದು ನಿಜ. ಯಾಕಂದ್ರೆ ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬರ್ತಾ ಇಲ್ಲ. ಒಬ್ರು ಮುಂದೆ ಬಂದ್ರೆ ಇನ್ನೊಬ್ರು ಬರ್ತಾ ಇಲ್ಲ. ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ. ಅಂದ್ರೆ ನಿಮ್ಮ ಒಂದು ವಿಶ್ವಕರ್ಮ ಸಮಾಜದ ಈ ಒಂದು ಒಕ್ಕೂಟದಲ್ಲೇ ಒಂದಿಷ್ಟು ಗೊಂದಲ ಇದೆ, ಅವರೇ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಇಲ್ಲ ಒಂದು ಕಡೆ. ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಇವತ್ತು ಇಷ್ಟಪಡೋದಿಲ್ಲ. ಯಾಕಂತೇಳಿದರೆ ಯಾವುದನ್ನು ನಾವು ಪ್ರತ್ಯಕ್ಷವಾದ ನೋಡಲಿಲ್ಲ. ಸೊ ಹಾಗಾಗಿ ಅವರವರ ಏನು ಭಾವನೆಗಳಿದೆ ಅದೇನೇ ಇರಲಿ, ಆದರೆ ಎಲ್ಲ ಒಂದು ವೇದಿಕೆಗೆ ಬಂದು ಅದನ್ನು ಸರಿಪಡಿಸುವಂಥ ಒಂದು ಕಾರ್ಯಕ್ರಮ ಆಗ್ಬೇಕಂತೇಳಿ ನಾನು ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಇವತ್ತು ಯಾವುದೇ ಚಿನ್ನ ಬೆಳ್ಳಿ ಸಂಘ ಒಂದು ಬೇರೆ ಅಲ್ಲ, ಯಾವುದೇ ಒಂದು ವಿಶ್ವಕರ್ಮ ಸಂಘ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಗಳಿರ್ಬೋದು, ಎಲ್ಲರೂ ಒಟ್ಟಾಗಿ ಇವತ್ತು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಂತೇಳಿ ನಾನಿವತ್ತು ಮಾಧ್ಯಮದ ಮೂಲಕ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಇವತ್ತು ಒಳ್ಳೆಯದಾಗಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ಸಂಘಟಿತರಾಗಬೇಕು. ಸೊ ಸಂಘಟನೆ ಇದ್ದರೆ ಮಾತ್ರ ನಾವು ರಾಜಕೀಯವಾಗಿ ಕೂಡ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ಸಂಘಟನೆ ಆಗದೆ ಹಲವಾರು ಬೇರೆ ಬೇರೆ ಚಿಂತನೆಗಳನ್ನು ಮಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ. ಎಲ್ಲ ಚಿಂತನೆಗಳು ಒಟ್ಟಾಗಿ ಒಂದು ವೇದಿಕೆಯಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿದರೆ ಮಾತ್ರ ಮುಂದೆ ಆಗುವಂಥ ಒಳ್ಳೆ ಡೆವಲಪ್ಮೆಂಟ್ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ಬೋದು ಅಂತೇಳಿ ಹೇಳ್ತೀವಿ. ನಿಜ. ಈಗಾಗಲೇ ನೀವು ಮತ್ತೊಂದು ವಿಚಾರ ಹೇಳಿದ್ರಿ, ನಮ್ಮ ವಿಶ್ವಕರ್ಮ ಸಮಾಜ ಇವತ್ತು ರಾಜಕೀಯದಿಂದ ತುಂಬ ಹಿಂದುಳಿದಿದೆ ಅಂತ. ಯಾಕೆ ಅಂತ? ಅದೇ ನಾನು ಹಾಗೆ ಹೇಳಿದೆ, ನಾಯಕತ್ವದ ಕೊರತೆ ಇದೆ. ನಾಯಕತ್ವದ ಕೊರತೆ ಇರೋದ್ರಿಂದನೇ ಇವತ್ತು ನಾವು ರಾಜಕೀಯವಾಗಿ ಹಿಂದುಳಿದಿದ್ದೇವೆ. ಮತ್ತು ಸಂಘಟನೆ ಇದೆ, ಬಟ್ ಅದು ಎಲ್ಲ ಒಟ್ಟಾಗಿ ಒಂದೇ ದಾರಿಯಲ್ಲಿಲ್ಲ. ಈ ಬೇರೆ ಬೇರೆ ಅವರವರ ವೈಯಕ್ತಿಕ ಲಾಭಕ್ಕೋಸ್ಕರ ರಾಜಕೀಯ ಬರುವಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ರಾಜಕೀಯ ಮಾತಾಡ್ತಾರೆ. ಸೊ ನಾನು ರಾಜಕೀಯಕ್ಕಿಂತ ನಮ್ಮ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಜಾಸ್ತಿ ಮಾಡಿದರೆ ಒಳ್ಳೆಯದಂತೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇವತ್ತು ನಾವು ಅಭಿವೃದ್ಧಿ ಆಗಲಿಕ್ಕೆ ರಾಜಕೀಯಕ್ಕೆ ಬಂದೇ ಮಾಡಬೇಕಂತೇಳಿ ಇಲ್ಲ. ಸೊ ಅವರು ವೈಯಕ್ತಿಕವಾಗಿ ಕೂಡ ಒಂದು ಸಮಾಜವನ್ನು ಮೇಲೆ ತರುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಯಾರೇ ಆಗಿರ್ಬೋದು ಸೊ ಮಾಡಲಿ ಅನ್ನೋ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ರಾಜಕೀಯವಾಗಿ ನಾವು ಹಿಂದೆ ಇದ್ದೇವೆ. ಸೊ ಅದಕ್ಕೆ ಕಾರಣ ನಾವೇ. ಸೊ ನಮ್ಮನ್ನು ನಾವು ಈಗ ಹೋಗಿ ರಾಜಕೀಯವಾಗಿ ಹಿಂದೆ ಇದ್ದೇವೆ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ನಾವು ಒಂದು ಹಿಂದಿನಿಂದ ಒಂದು ಕಾರ್ಯಕರ್ತರ ಒಂದು ಹಂತದಿಂದನೇ ಬರಬೇಕಾಗ್ತದೆ. ಈಗ ಒಂದೇ ಸಲ ನಾನು ರಾಜಕೀಯಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಅದು ನನ್ನ ಪ್ರಕಾರ ರಾಜಕೀಯದ ಬಗ್ಗೆ ಸ್ವಲ್ಪ ವಿಚಾರಗಳು ಬೇಕಾಗ್ತದೆ. ಮತ್ತು ಬರೀ ಸಮಾಜದ ಒಟ್ಟಿಗೆ ನಾವು ಇದ್ಕೊಂಡು ರಾಜಕೀಯ ಮಾಡ್ತೇವೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಒಂದು ಇಡೀ ಎಲ್ಲ ಸಮಾಜದೊಟ್ಟಿಗೂ ನಾವು ಬೆರೆತರೆ ಮಾತ್ರ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಓಕೆ. ಹಾಗೆಯೇ ನಿಮಗೆ ರಾಜಕೀಯವಾಗಿ ಅವಕಾಶಗಳು ಸಿಗ್ತಾ ಇಲ್ವಾ ಅಂತ? ರಾಜಕೀಯವಾಗಿ ಅವಕಾಶ ಸಿಗ್ತಾ ಇಲ್ಲ. ಕಾರಣ ನನಗೆ ಹೇಳಿದೆ ಅಲ್ವಾ, ಅದೇ ಕಾರಣ, ನಾಯಕತ್ವದ ಕೊರತೆ ನಮ್ಮಲ್ಲಿ ತುಂಬ ಇದೆ. ಅಂದ್ರೆ ನಿಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ಲದೆ ಇರುವಂತದ್ದೇ ಒಗ್ಗಟ್ಟು ಇಲ್ಲದಿರುವುದೇ ಒಂದು ಸಮಸ್ಯೆಯಾಗಿ ಉಳಿದಿದೆ. ನಿಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿದ್ರೆ ಇಂತಹ ಸಮಸ್ಯೆಗಳಾಗ್ತಾ ಇರಲಿಲ್ಲ ಅಂತ. ಹೌದು, ನಿಜ ನಿಜ. ಓಕೆ. ಮುಖ್ಯವಾಗಿ ಇನ್ನೊಂದು ವಿಚಾರ, ಈಗಾಗಲೇ ನೀವು ಹೇಳಿದ್ರಿ ವಲಸೆ ಕಾರ್ಮಿಕರು ಇವತ್ತು ಹೆಚ್ಚಾಗ್ತಾ ಇದ್ದಾರೆ, ಅದಕ್ಕೋಸ್ಕರ ತಮಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂತ. ಸೊ ಇದಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ದು ನಿಮ್ಮ ಒಂದು ನಿರ್ಧಾರ? ಈಗ ಹೊರ ರಾಜ್ಯದವರಿಗೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವರು ಬಂದಾಗಿದೆ. ಈವನ್ ಅವರಿಗೆ ರೇಷನ್ ಕಾರ್ಡಿಂದ ಹಿಡಿದು ಪ್ರತಿಯೊಂದು ಕೂಡ ಅವರಿಗೆ ಇದೆ ಈಗ. ಸೊ ಇಡೀ ಭಾರತ ದೇಶದಲ್ಲಿ ಇದ್ಕೊಂಡು ಅವರು ಎಲ್ಲಿ ಕೂಡ ವರ್ಕ್ ಮಾಡುವಂಥ ಇದು ಕಾನೂನು ಪ್ರಕಾರ ಅದು ಮಾಡ್ಬೋದು. ಅದೇ ನಾವೇನು ಅಬ್ಜೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಒಂದು ನಮ್ಮ ಕೆಲಸಕ್ಕೆ ಒಂದು ಇಷ್ಟೇ ಅಂತ ನಿಗದಿ ಮಾಡಬೇಕಾಗ್ತದೆ. ಈ ಲೋಕಲ್ ಏನು ಕೆಲಸ ಮಾಡ್ತಾರೆ, ಸೊ ಅವರ ವರ್ಕಿಗೆ ಸರಿಯಾದ ಮಜೂರಿ ಆಗಿರ್ಬೋದು, ವೇಸ್ಟೇಜ್ ಆಗಿರ್ಬೋದು, ಅದು ಸರಿಯಾದ ರೀತಿಯಲ್ಲಿ ಸಿಕ್ಕಿದರೆ ಮಾತ್ರ ಮುಂದಿನ ದಿನದಲ್ಲಿ ನಮ್ಮ ಕೆಲಸಗಾರರು ನೋಡಲಿಕ್ಕೆ ಸಿಗ್ತಾರೆ. ಸೊ ಇಲ್ಲ ಅಂತೇಳಿದರೆ ಅವ ಬೇರೆ ಕೆಲಸಕ್ಕೆ ಹೋಗೋದು ಅನಿವಾರ್ಯ ಆಗ್ತದೆ. ಸೊ ಹೋಗಲೇಬೇಕಾದಂಥ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಸೊ ಹಾಗಾಗಿ ಹೊರ ರಾಜ್ಯದಿಂದ ಬಂದವರಿಗೆ ಯಾವುದೇ ಒಂದು ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಓಕೆ. ಸೊ ಅವರು ಬರ್ತಾನೆ ಇದ್ದಾರೆ, ಇನ್ನೂ ಕೂಡ ಬರ್ತಾ ಇದ್ದಾರೆ. ಸೊ ಅವರಿಗೇನೆಂದರೆ ಅವರಿಗೆ ಇಲ್ಲಿ ಫ್ಯಾಮಿಲಿ ಇರುವುದಿಲ್ಲ, ಫ್ಯಾಮಿಲಿ ಎಲ್ಲ ಊರಲ್ಲಿ ಇರ್ತಾರೆ. ಅವರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಒಂದು 18 ಗಂಟೆ ಕೂಡ ವರ್ಕ್ ಮಾಡ್ತಾರೆ. ಕಡಿಮೆ ರೇಟಲ್ಲಿ ಕಡಿಮೆ ಇದರಲ್ಲಿ ದುಡಿತಾರೆ. ಹಾಗಾಗಿ ಅವರಿಗೆ ಹೆಚ್ಚಾಗಿ ಆದ್ಯತೆ ಕೊಡ್ತಾರೆ. ಓಕೆ, ರಘುನಾಥಾಚಾರ್ಯ ಅವರು ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಯಾಕಂದ್ರೆ ವಿಶ್ವಕರ್ಮ ಸಮಾಜ ಇವತ್ತು ಹಿಂದುಳಿಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಮುಂದೆ ಏನೆಲ್ಲ ಒಂದು ವಿಶ್ವಕರ್ಮ ಸಮಾಜ ಇವತ್ತು ಉತ್ತಮವಾದಂತಹ ಸ್ಥಿತಿಯನ್ನ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಕೂಡ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ವಿಶ್ವಕರ್ಮ ಸಮಾಜ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇವತ್ತು ವಿಶ್ವಕರ್ಮ ಸಮಾಜದ ಸ್ಥಿತಿಗತಿ ಹೇಗಿದೆ, ಶೈಕ್ಷಣಿಕವಾಗಿ ಯಾವ ರೀತಿ ಪ್ರಗತಿಯನ್ನ ಕಾಣ್ತಾ ಇದ್ದಾರೆ, ಜೊತೆಗೆ ವಲಸೆ ಕಾರ್ಮಿಕರ ಸಂಖ್ಯೆ ಇವತ್ತು ಹೆಚ್ಚಾಗ್ತಾ ಇರುವಂತದ್ರಿಂದ ಎಲ್ಲೋ ಒಂದು ಕಡೆ ವಿಶ್ವಕರ್ಮ ಸಮಾಜಕ್ಕೆ ಆದ್ಯತೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು, ಅಂದ್ರೆ ಅಲ್ಲಿರುವಂತಹ ಕುಶಲಕರ್ಮಿಗಳಿಗೆ ಇವತ್ತು ಆದ್ಯತೆ ಇಲ್ಲ ಅನ್ನುವಂತಹ ಆರೋಪಗಳೆಲ್ಲ ಕೇಳಿ ಬರ್ತಾ ಇರುವಂಥದ್ದು. ಎಸ್, ಈಗಾಗಲೇ ರಘುನಾಥಾಚಾರ್ಯ ಅವರೇ, ನೀವು ಕೂಡ ಚಿನ್ನ ಬೆಳ್ಳಿ ಸಂಘದ ಒಂದು ಜವಾಬ್ದಾರಿಯಿಂದ ಇದ್ರಿ. ಆ ಒಂದು ವರ್ಕಿಂದ ನೀವು ಹೊರಗಡೆ ಬಂದ್ರಿ, ಯಾಕೆ ಅಂತ? ಆ ವರ್ಕಿಂದ ನಾನು ಆಗ ಹೇಳಿದಾಗೆ ನಮ್ಮ ಸಂಘದ ಅಧ್ಯಕ್ಷರು ಒಂದು ರಾಜಕೀಯವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಹೋಗುವ ಮೊದಲು ಯಾವುದೇ ಒಂದು ಸದಸ್ಯರ ಹತ್ರ ಆಗಲಿ ಯಾವುದೇ ಪದಾಧಿಕಾರಿಗಳ ಹತ್ರ ಒಂದು ಡಿಸ್ಕಷನ್ ಮಾಡದೆ ಅವರೊಂದು ಪಕ್ಷಕ್ಕೆ ಹೋಗಿದ್ದಾರೆ. ಸೊ ಅದರಿಂದ ನನಗೆ ಅಸಮಾಧಾನ ಇದೆ. ಸೊ ಇವತ್ತು ನಾಳೆ ಯಾವ ಪಕ್ಷ ಬರ್ತದೆ ಅನ್ನೋದು ನಮಗೆ ಏನು ಹೇಳಲಿಕ್ಕಾಗುವುದಿಲ್ಲ. ಯಾವುದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿ ಇರ್ಬೋದು. ಅಂದರೆ ವಿಶ್ವಕರ್ಮ ಸಮಾಜ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ಅಂತ ಹಾಗಾದರೆ? ವಿಶ್ವಕರ್ಮ ಸಮಾಜ ಪಕ್ಷದಲ್ಲಿ ಇರ್ಬೋದು, ಆದರೆ ಸ್ಥಾನಮಾನಗಳು ಅವರಿಗೆ ಸರಿಯಾದ ಒಂದು ಸ್ಥಾನಮಾನಗಳು ರಾಜಕೀಯದಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗ್ತದೆ ಅಂದರೆ ಯಾವುದೇ ಈಗ ಸಂಘಟನೆಯಲ್ಲಿ ಇದ್ಕೊಂಡು ರಾಜಕೀಯವಾಗಿ ನಾವು ಗುರುತಿಸ್ಕೊಳ್ಳೋದು ಸರಿಯಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದರೆ ಸಂಘಟನೆ ಬೇರೆ, ರಾಜಕೀಯ ಬೇರೆ. ಸೊ ಸಂಘಟನೆಯಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ ಥರ ಇರುವುದಿಲ್ಲ. ಸೊ ಒಂದೇ ಪಕ್ಷದ ಪರವಾಗಿ ಕೂಡ ಇರುವುದಿಲ್ಲ. ಸೊ ಅವರವರ ಅಭಿಪ್ರಾಯ ಬೇರೆ ಬೇರೆ ರೀತಿಯಲ್ಲಿ. ಈಗ ಯಾವುದೇ ಸರ್ಕಾರಿ ಸೌಲಭ್ಯಗಳು ತಗೊಳ್ಬೇಕಾದ್ರೆ ನಾವು ಯಾವ ರಾಜಕೀಯವಾಗಿ ಆ ಪಕ್ಷದ ಹೆಸರು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಅವರ ಪರ್ಸನಲ್ ಆಗಿ ಯಾವ ರಾಜಕೀಯ ಪಕ್ಷದ ಮುಖಾಂತರ ಕೂಡ ಅವರು ವರ್ಕ್ ಮಾಡ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡ್ರೆ ಏನಾಗ್ತದೆ ಅಂತೇಳಿ ನಾಳೆ ಸಮಸ್ಯೆ ಏನಾದರೂ ಆದರೆ ಸೊ ಆವಾಗ ಆ ಪಕ್ಷದವರು ಏನು ಅಧಿಕಾರದಲ್ಲಿರ್ತಾರ ಅವರು ಆವಾಗ ನಮ್ಮನ್ನು ಯಾವುದೇ ಸಹಕಾರ ಕೊಡೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದು ಅವರು ವೈಯಕ್ತಿಕ ಏನಿದ್ರು ಅವರು ಸಂಘಟನೆಯಿಂದ ಬಿಟ್ಟು ಹೊರಗೆ ಹೋಗಿ ರಾಜಕೀಯ ಮಾಡೋದ್ರಿಂದ ನಮಗೇನು ಅಬ್ಜೆಕ್ಷನ್ ಇಲ್ಲ. ಸೊ ಸಂಘದೊಳಗೆ ಇದ್ಕೊಂಡು ಅವರು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಳ್ಳೋದು ಸರಿಯಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ಹಾಗೆ ನೀವು ಈಗಾಗಲೇ ಹೇಳಿದ್ರೆ ನೀವು ಕೂಡ ಚಿನ್ನ ಬೆಳ್ಳಿ ಸಂಘದ ಒಂದು ಇದರಲ್ಲಿದ್ರಿ. ಸೊ ಅದರಿಂದ ನಾನು ಹೊರಗಡೆ ಬಂದೆ ಅನ್ನುವಂಥದ್ದು. ಅದಾದ ನಂತರ ನೀವು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ್ರೆ ನಿಮ್ಮ ಒಂದು ಸಮಾಜ ಸೇವೆ ಕಾರ್ಯಗಳು ಹೇಗಿದೆ? ನಾವು ಅಂದರೆ ಈಗ ನಾನು ಮತ್ತು ನಮ್ಮ ಮಿತ್ರರಿದ್ದಾರೆ, ನಟೇಶ್ ಅಂತೇಳಿ, ಅವರು ಮತ್ತು ನಾವು ಒಂದು ಇಂಡಿಯಾ ಕ್ಲಬ್ ಅಂತೇಳಿ ಮಾಡಿದ್ದೇವೆ. ಅಂದರೆ ಸೋಷಿಯಲ್ ವರ್ಕ್, ಸ್ವದೇಶಿ ಪ್ರಚಾರ ಅಂತೇಳಿ, ಅಂದರೆ ಇಂಡಿಯನ್ ಬ್ರ್ಯಾಂಡನ್ನೇ ಉಪಯೋಗ ಮಾಡುವಂಥ ಒಂದು ಪ್ಲಾಟ್ಫಾರ್ಮನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ವೆಬ್ಸೈಟ್ ಕೂಡ ಇದೆ, india.club.co ಅಂತೇಳಿ. ಸೊ ಅದರಲ್ಲಿ ಸ್ವದೇಶಿ ಬಳಸಿ ದೇಶ ಉಳಿಸಿ ಅನ್ನೋ ಒಂದು ಅಭಿಯಾನವನ್ನು ನಾವು ಇವತ್ತು ಕೈಗೊಂಡಿದ್ದೇವೆ. ಸೊ ಅದನ್ನು ನಾವು ಹಂತವಾಗಿ ಅದರಲ್ಲಿ ಒಂದು ಬ್ಲಡ್ ಡೊನೇಟ್ ಮಾಡುವಂಥ ಒಂದು ಡಾಟಾಗಳು ಜನರಿಗೆ ರೀಚ್ ಮಾಡಲಿಕ್ಕೋಸ್ಕರ. ಸೊ ಅದರಲ್ಲಿ ಈಗ ಮೆಂಬರ್ ಆದವರಿಗೆ ಸೊ ಎಮರ್ಜೆನ್ಸಿ ಬ್ಲಡ್ ಬೇಕಾದರೆ ಆ ಬ್ಲಡ್ ಗ್ರೂಪು ಅವರ ಏರಿಯಾ, ಅವರ ಕಾಂಟ್ಯಾಕ್ಟ್ ನಂಬರು ಅದೆಲ್ಲ ಸಿಗುವಂಥ ಒಂದು ವೆಬ್ಸೈಟನ್ನು ಮಾಡಿ ಸೊ ಜನರಿಗೆ ಸ್ವದೇಶಿ ಬಳಸಿ ದೇಶ ಉಳಿಸಿ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದೇವೆ. ಸೊ ಇದು ಒಂದು ದೇಶ ಮತ್ತು ಧರ್ಮದ ಒಂದು ಹಿತದೃಷ್ಟಿಯಲ್ಲಿ ನಾವು ಆ ಒಂದು ಸಂಸ್ಥೆಯಲ್ಲಿ ನಾನೀಗ ವರ್ಕ್ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಾನು ವರ್ಕ್ ಕೂಡ ಮಾಡ್ತಾ ಇದ್ದೇನೆ. ಇವತ್ತು ನಾನು ಕಲ್ತಂಥ ವಿದ್ಯೆ ಅದು ನಶಿಸಿ ಹೋಗಬಾರ್ದು. ಇವತ್ತು ನಾನು ಅದರಲ್ಲಿ ಸರಿಯಾದ ಪ್ರತಿಫಲ ಸಿಗುವುದಿಲ್ಲ ಅಂತೇಳಿ
ಸೊ ಅದನ್ನು ಸಂಪೂರ್ಣವಾಗಿ ಬಿಡಲಿಕ್ಕೆ ನಾನು ತಯಾರಿಲ್ಲ. ಸೊ ಅದನ್ನು ಈಗ ಮಾಡಿಕೊಂಡೆ ಅದರ ಜೊತೆಯಲ್ಲಿ ಸೋಷಿಯಲ್ ವರ್ಕನ್ನು ಕೂಡ ಮಾಡ್ತಾ ಇದ್ದೇವೆ. ಬೇರೆಯವರನ್ನು ಬೆಳೆಸಿ ನಾವು ಕೂಡ ಬೆಳೆಯುವಂಥ ಒಂದು ಸಿಸ್ಟಮನ್ನು ನಾವು ಮಾಡಿದ್ದೇವೆ. ಓಕೆ, ನೀವು ಈಗಾಗಲೇ ಒಬ್ಬರು ಸಮಾಜ ವರ್ಕರ್ ಕೂಡ ಹೌದು, ಸಾಕಷ್ಟು ಸಮಾಜ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ. ಆ ಮೂಲಕ ನೋಡೋದಾದರೆ ಈಗಾಗಲೇ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಒಂದು ಕಡೆ ಆದ್ಯತೆ ನೀಡ್ತಾ ಇಲ್ಲ, ಮಾರ್ಗದರ್ಶನದ ಕೊರತೆ ಇವತ್ತು ಕಂಡು ಬರ್ತಾ ಇದೆ ಅಂತ. ನೀವು ಒಬ್ಬ ಸೋಷಿಯಲ್ ವರ್ಕರ್ ಆಗಿ ನೀವು ಕೂಡ ಸಮಾಜಕ್ಕೆ ಒಂದಿಷ್ಟು ಮಾರ್ಗದರ್ಶನವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ? ಸೊ ಮುಂದಿನ ದಿನಗಳಲ್ಲಿ ನನ್ನ ಪ್ರಯತ್ನ ಅದೇ, ಸಮಾಜವನ್ನು ಯಾವ ರೀತಿಯಲ್ಲಿ ಅವರ ಡೆವಲಪ್ಮೆಂಟ್ ಬಗ್ಗೆ ನಾನು ಈಗಾಗಲೇ ನನ್ನ ಹತ್ರ ಕೆಲವು ವಿಚಾರಗಳು ಕೆಲವರು ನಮ್ಮ ಕೆಲಸಗಾರರು ನಮ್ಮ ವರ್ಕರ್ನವರು ಕುಶಲಕರ್ಮಿಗಳು ಕೇಳ್ತಾರೆ. ಹೀಗೆ ಹೋಗ್ಬೋದು, ಒಂದು ಬ್ಯಾಂಕಿಂಗ್ ವಿಚಾರ ಆಗಿರ್ಬೋದು. ಸೊ ನಾನು ಕೂಡ ಇವತ್ತು ಒಂದು ಮುದ್ರಾ ಯೋಜನೆಯಲ್ಲಿ ನಾನೊಂದು ಫಲಾನುಭವಿ. ನಾನು ಅದನ್ನು ಯಾರ ಹತ್ರ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೇಳದೆ, ಅಂದರೆ ಈ ಸಮಸ್ಯೆ ಇದ್ದದ್ರಿಂದ ಮಾಹಿತಿಯ ಕೊರತೆ ಇದ್ದದ್ರಿಂದ ಬೇರೆಯವ್ರ ಹತ್ರ ವಿಚಾರದ ಬಗ್ಗೆ ತಿಳ್ಕೊಂಡು ಸೊ ಬ್ಯಾಂಕಿಂಗಲ್ಲಿ ನಾನೀಗ ವ್ಯವಹಾರ ಮಾಡ್ತಾ ಇದ್ದೇನೆ. ಅದರಿಂದ ನನಗೆ ಹೆಲ್ಪ್ ಆಗಿದೆ. ಸೊ ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ಮಿತ್ರರಿಗೆ, ನಮ್ಮ ಏನು ಕುಶಲಕರ್ಮಿಗಳಿಗೆ ತಿಳಿಸುವಂಥ ವಿಚಾರ ಏನಂತೇಳಿದರೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನನ್ನನ್ನು ಸಂಪರ್ಕ ಮಾಡ್ಬೋದು. ಸೊ ಏನೋ ನಾವು ಓನ್ ಬಿಸ್ನೆಸ್ ಮಾಡಬೇಕಂತೇಳಿದರೆ ಯಾವ ರೀತಿ ಮಾಡ್ಬೋದು, ಸೊ ಅದಕ್ಕೆ ಏನೇನೆಲ್ಲ ದಾಖಲೆಗಳು ಬೇಕು. ಸೊ ಈ ಮಾಧ್ಯಮದ ಮುಖಾಂತರ ನಾನು ನಮ್ಮ ಏನು ಕುಶಲಕರ್ಮಿಗಳಿಗೆ ಆ ವಿಚಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನೀವು ಈಗಾಗಲೇ ಶೈಕ್ಷಣಿಕವಾಗಿ ಒಂದು ಕಡೆ ಹಿಂದಿದ್ದು ಅಂತದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ವಿ. ಇನ್ನು ಮಾಧ್ಯಮದ ಮೂಲಕ ವಿಶ್ವಕರ್ಮ ಸಮಾಜಕ್ಕೆ ಶೈಕ್ಷಣಿಕವಾಗಿ ಮುಂದುವರಿಯೋದ್ರ ಬಗ್ಗೆ ಏನೇ ಸಂದೇಶ ಹೇಳ್ತೀರಾ? ಇವತ್ತು ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಇನ್ನೊಂದು ನಾವು ಎಜುಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಲ್ರೆಡಿ ನಾವು ಆ ಹಂತವನ್ನು ದಾಟಿ ಬಂದಿದ್ದೇವೆ. ಸೊ ಇವತ್ತು ಎಜುಕೇಷನ್ಗಿಂತ ಜನರಲ್ ನಾಲೆಡ್ಜೇ ನಮ್ಮ ವರ್ಕಲ್ಲಿ ಜನರಲ್ ನಾಲೆಡ್ಜ್ ತುಂಬ ವರ್ಕ್ ಆಗ್ತದೆ. ಯಾಕಂದರೆ ಸ್ಕಿಲ್ ವರ್ಕ್. ಇವತ್ತು ಪ್ರೈಮ್ ಮಿನಿಸ್ಟರ್ ಕೌಶಲ್ ವಿಕಾಸ್ ಯೋಜನೆ ಆಗಿರ್ಬೋದು, ಆ ಸ್ಕಿಲ್ಲನ್ನು ಅವರು ಕ್ಯಾಚ್ ಮಾಡ್ತಾ ಇದ್ದಾರೆ. ಯಾರಿಗೆ ಯಾವ ಸ್ಕಿಲ್ ಇದೆ. ಇವತ್ತು ಟೈಲರಿಂಗ್ ಆಗ್ಬೋದು, ಕಂಪ್ಯೂಟರ್ ಎಜುಕೇಷನ್ ಆಗಿರ್ಬೋದು, ಅಥವಾ ಬೇರೆ ಈಗ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ತುಂಬ ಸೌಲಭ್ಯಗಳಿದೆ. ಸೊ ಈಗ ಎಲ್ಲರೂ ಕೂಡ ಆನ್ಲೈನಲ್ಲಿ ವಾಟ್ಸಪ್ ಯೂಸ್ ಮಾಡ್ತಾರೆ. ತುಂಬ ಸೋಷಿಯಲ್ ಇದರಲ್ಲಿ ಫಾರ್ವರ್ಡ್ ಇದ್ದಾರೆ. ಅಂದರೆ ಎಜುಕೇಷನ್ ಇಲ್ಲದಿದ್ದರೂ ಕೂಡ ಸೋಷಿಯಲ್ ಇದು ಜನರಲ್ ನಾಲೆಡ್ಜ್ ಇದೆ. ಆ ಜನರಲ್ ನಾಲೆಡ್ಜನ್ನು ಯೂಸ್ ಮಾಡಿಕೊಂಡೆ ಇವತ್ತು ನಾನು ಕೂಡ ಒಂದು ಪೊಸಿಷನಲ್ಲಿದ್ದೇನೆ. ಏನಿಲ್ಲದರೂ ಕೂಡ ಜೀವನ ಮಾಡ್ತಾ ಇದ್ದೇನೆ. ಸೊ ಕೆಲವರು ನನ್ನ ಹತ್ರ ಹೇಳುವಾಗ ಬೇಸರ ಆಗ್ತದೆ, ಕೆಲಸ ಇಲ್ಲ, ಇವತ್ತಿದ್ರೆ ನಾಳೆ ಇಲ್ಲ, ನಾಳೆ ಇದ್ದರೆ ನಾಡಿದ್ದಿಲ್ಲ. ಸೊ ಒಂದು ವಾರ ಖಾಲಿ ಕೂತ್ಕೊಂಡು ಒಂದು ದಿವಸ ಕೆಲಸ ಮಾಡಿದರೆ ಸೊ ಉಳಿದ ದಿವಸದ ಬ್ಯಾಲೆನ್ಸ್ ಮಾಡೋದು ಹೇಗೆ? ಸೊ ಆ ಒಂದು ಸಮಸ್ಯೆ ಇರೋದ್ರಿಂದ ನಾವು ಇನ್ನೇನು ಮಾಡಬೇಕಾಗ್ತದೆ ಅಂತೇಳಿದರೆ, ಸರ್ಕಾರಿ ಸೌಲಭ್ಯಗಳನ್ನು ಆದಷ್ಟು ನಾವು ಅದನ್ನು ಬಳಕೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಅಂತ ಇಲ್ಲ, ನಮ್ಮ ಕೆಲಸದಲ್ಲೇ ಒಂದು ಒಳ್ಳೆಯ ಒಂದು ಹಂತಕ್ಕೆ ಹೋಗ್ಬೋದು ಅನ್ನೋ ನನ್ನ ಒಂದು ಅಭಿಪ್ರಾಯ. ಸೊ ಅದಕ್ಕೆ ನಾವು ಮಾರ್ಗದರ್ಶನ ನೀಡಲಿಕ್ಕೆ ನಾನಂತೂ ನನ್ನಿಂದ ಏನು ಸಾಧ್ಯ ಇದೆ ನಮ್ಮ ಕುಶಲಕರ್ಮಿಗಳಿಗೆ ಅದನ್ನು ನಾನು ಮಾಹಿತಿಯನ್ನು ನೀಡಲಿಕ್ಕೆ ನಾನು ರೆಡಿ ಇದ್ದೇನೆ. ಓಕೆ, ಇನ್ನು ಸರ್ಕಾರದ ಸೌಲಭ್ಯಗಳನ್ನು ಈ ವಿಶ್ವಕರ್ಮ ಸಮಾಜದ ಜನ ಪಡ್ಕೊಳ್ಳಿಕ್ಕೆ ನೀವು ಮಾಧ್ಯಮದ ಮೂಲಕ ಯಾವ ರೀತಿಯಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಇವತ್ತು ಸಂದೇಶ ನೀಡ್ತೀರಾ? ಯಾವ ರೀತಿಯಲ್ಲಿ ತಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ? ಜನರಿಗೆ ಸೌಲಭ್ಯಗಳು ಇವತ್ತು ಕಷ್ಟ ಏನಿಲ್ಲ. ಯಾಕಂದರೆ ಇವತ್ತು ವೆಬ್ಸೈಟಿಗೆ ಹೋದರೆ ಈ ಸರ್ಕಾರಿ ವೆಬ್ಸೈಟ್ಗಳಿದೆ, ಯಾವುದೇ ವೆಬ್ಸೈಟ್ ಇರ್ಬೋದು, ಅದರಲ್ಲಿ ಸರ್ಚ್ ಕೊಟ್ಟರೆ ಇವತ್ತು ಕೆಲವು ವಿಚಾರಗಳು ಬರ್ತದೆ. ಯಾವ ಸೌಲಭ್ಯ ಇದೆ, ಮುದ್ರಾ ಯೋಜನೆ ಆಗಿರ್ಬೋದು, ಬೇರೆ ಯೋಜನೆಗಳಿದೆ. ಸೊ ಆ ಯೋಜನೆಗಳ ಬಗ್ಗೆ ತಿಳ್ಕೊಂಡು ಸೊ ಅವ್ರಿಗೆ ಗೊತ್ತಿಲ್ಲದಿದ್ದರೆ ಯಾರನ್ನಾದರೂ ಜೊತೆಯಲ್ಲಿ ಕರ್ಕೊಂಡೋಗಿ ಬ್ಯಾಂಕಲ್ಲಿ ಮಾತಾಡಿ ಅದನ್ನು ಪಡ್ಕೊಳ್ಳುವಂಥ ಅವಕಾಶ ಇವತ್ತು ಇದೆ. ಬಟ್ ಆ ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ನಮ್ಮವರಿಗೆ ಆಗ್ತಾಯಿಲ್ಲ. ಯಾಕಂತೇಳಿದರೆ ಒಂದು ಭಯ ಇದೆ. ಸೊ ಬ್ಯಾಂಕಿಗೆ ಹೋದರೆ ಏನು ಹೇಳ್ತಾರೆ ಏನೋ, ಮ್ಯಾನೇಜರ್ ಹತ್ರ ಮಾತಾಡ್ಬೋದಾ, ಅವರೇನಾದರೂ ಕ್ವಶನ್ ಕೇಳ್ತಾರಾ? ಸೊ ಆ ಒಂದು ಭಯ ಇವತ್ತು ನಾನು ಕೂಡ ಒಂದು ಟೈಮಲ್ಲಿ ಆ ಥರ ಇದ್ದೆ. ಸೊ ಇವತ್ತು ಏನಾಗಿದೆ ಅಂದರೆ ಎಲ್ಲರೊಟ್ಟಿಗೆ ಬೆರೆತು ಕೆಲವು ವಿಚಾರಗಳನ್ನು ತಿಳ್ಕೊಂಡು ನಾವು ಹೇಗೆ ಮೇಲೆ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕುಶಲಕರ್ಮಿಗಳು ಎಲ್ಲ ರೀತಿಯ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ವೆಬ್ಸೈಟಲ್ಲಿ ಕೂಡ ಮಾಹಿತಿ ಸಿಗ್ತದೆ. ಸೊ ನನ್ನಿಂದ ಆದಂಥ ಮಾಹಿತಿಗಳನ್ನು ನಾನು ಕೊಡ್ತೇನೆ. ಮುಂದಿನ ದಿನದಲ್ಲಿ ಅದೇನು ಬೇಕು ನಾನು ಒಂದು ಲೆಟ್ರಲ್ಲಿ ಮಾಡಿ ಬೇಕಾದರೆ ಅವರಿಗೆ ರೀಚ್ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ. ಇನ್ನು ನಿಮ್ಮ ಒಂದು ಸಮಾಜದ ಅಭಿವೃದ್ಧಿಗೆ ಏನು ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ?
ನಮ್ಮ ಸಮಾಜದ ಅಭಿವೃದ್ಧಿಗೆ ಈಗ ಇದರಲ್ಲಿ ಸಾಧಾರಣ ಎಲ್ಲರೂ ಎಜುಕೇಷನ್ ತಗೊಳ್ತಾರೆ. ಮೊದಲಿನ ಒಂದು ಟ್ರೆಂಡ್ ಈಗ ಇಲ್ಲ. ಯಾಕಂತೇಳಿದರೆ ಈಗ ನಾನು ಹೇಳಿದೆ ಅಲ್ವಾ, ವರ್ಕ್ ಮೊದಲು ಕಲ್ತವ್ರು ಮಾತ್ರ ಈಗ ವರ್ಕ್ ಮಾಡ್ತಾ ಇದ್ದಾರೆ. ನಾನು ನೋಡಿದಾಗ ಒಂದು 10 ಇಯರ್ಸಿಂದ ಹೊಸ ವ್ಯಕ್ತಿಗಳು ಯಾರು ಕೂಡ ನಮ್ಮ ಈ ವರ್ಕಿಗೆ ಬರ್ತಾ ಇಲ್ಲ. ಹೊಸ ಕೆಲಸ ಕಲಿಯೋರು ಯಾರೂ ಇಲ್ಲ. ಸೊ ನಾನು ಆಗ ಹೇಳಿದಾಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಗಾರರನ್ನು ಫೋಟೋದಲ್ಲಿ ನೋಡುವಂಥ ಪರಿಸ್ಥಿತಿ ಉತ್ಪತ್ತಿ ಆಗ್ತಾ ಇದೆ ಈಗ. ಯಾಕಂತೇಳಿದರೆ ಈ ಕೆಲಸ ಇದ್ದರೆ ಮಾತ್ರ ನಾವು ಈ ಕೆಲಸವನ್ನು ನಂಬ್ಕೊಂಡಿರ್ಬೋದು. ಕೆಲಸನೇ ಇಲ್ಲ ಅಂತ ಹೇಳಿದರೆ ಈ ಕೆಲಸ ನಮಗೆ ಇನ್ನು ಮುಂದೆ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಒಂದಿಷ್ಟು ಅಭಿವೃದ್ಧಿಗಳು ಕೂಡ ಆಗಬೇಕಾಗುತ್ತೆ, ಅದಕ್ಕೆ ಜನ ಪ್ರಯತ್ನ ಪಡಬೇಕಂತ. ನಿಜ. ಇನ್ನೊಂದು ಕಡೆ ಈಗಾಗಲೇ ನೀವು ಒಗ್ಗಟ್ಟಾಗಿದ್ದೀರಾ ಸಾಕಷ್ಟು. ಇವತ್ತು ಒಗ್ಗಟ್ಟಿನ ಒಂದು ಸಮಸ್ಯೆ ನಮಗೆ ಎದುರಾಗ್ತಾ ಇದೆ ಅಂತ, ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆ. ಒಗ್ಗಟ್ಟಿಲ್ಲದೆ ಇರುವಂಥದ್ದು ಇದಕ್ಕೆಲ್ಲ ಇವತ್ತು ಕಾರಣ ಆಗ್ತಿದೆ ಅಂತ. ಯಾಕಂದ್ರೆ ಪ್ರತಿಯೊಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ, ಯಾರು ಅಭಿವೃದ್ಧಿಯನ್ನ ಕಾಣ್ಬೇಕಂತ ಹೇಳಿದ್ರೆ ಇವತ್ತು ಒಗ್ಗಟ್ಟು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ವಿಶ್ವಕರ್ಮ ಸಮಾಜ ಇವತ್ತು ಒಗ್ಗಟ್ಟಾಗಿರ್ಬೇಕಂದ್ರೆ ನಿಮ್ಮ ಒಂದು ಸಮಾಜದವರು ಇವತ್ತು ಏನ್ ಮಾಡ್ಬೇಕು ಅಂತ? ನಮ್ಮ ಸಮಾಜದವರು ಎಲ್ಲರೂ ಒಟ್ಟಾಗಬೇಕು, ಎಲ್ಲರೂ ಒಟ್ಟಾಗಬೇಕು, ಎಲ್ಲರೊಟ್ಟಿಗೆ ನಾವು ಬೆರಿಬೇಕು, ಎಲ್ಲರನ್ನೂ ಒಂದೇ ಒಂದು ಆದಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ಸಂಘಟಿತರನ್ನಾಗಿ ಮಾಡಬೇಕನ್ನುವ ಒಂದು ಅಭಿಪ್ರಾಯ ನಂದು. ಯಾಕಂತ ಹೇಳಿದರೆ ಇವತ್ತು ಸಂಘಟನೆ, ಎಲ್ಲ ಸಂಘಟನೆಗಳು ಒಟ್ಟಾದರೆ ಮಾತ್ರ ಅದಕ್ಕೆ ಒಂದು ಬಲ ಬರ್ತದೆ. ಅವರದೊಂದು ಬೇರೆ ಟೀಮ್, ಇವರದೊಂದು ಬೇರೆ ಟೀಮ್, ಅಲ್ಲಲ್ಲಿ ಹಲವಾರು ಟೀಮ್ಗಳು ಸೃಷ್ಟಿಯಾದರೆ ನಮ್ಮ ಸಮಾಜ ಒಟ್ಟಾಗಲಿಕ್ಕೆ ಕಷ್ಟ ಇದೆ. ಇದನ್ನು ಮಾಧ್ಯಮದ ಮುಖಾಂತರ ನಾನು ಎಲ್ರಿಗೂ ಈ ಒಂದು ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಒಟ್ಟಾಗಿ ಸಮಾನತೆಯಲ್ಲಿ ನಾನು ಲೀಡರು, ನಾನು ಇದು ಅನ್ನೋದು ಬಿಟ್ಟು ಪ್ರತಿಯೊಬ್ಬ ಕೂಡ ಒಂದು ಸಾಮಾನ್ಯ ಸದಸ್ಯ ಅನ್ನುವ ಒಂದು ಉದ್ದೇಶದಲ್ಲಿ ವರ್ಕ್ ಮಾಡಿ ನಮ್ಮ ಸಮಾಜ ಯಾವ ರೀತಿ ಮೇಲೆ ಬರ್ಬೋದು ಅನ್ನುವ ಒಂದು ಚಿಂತನೆಗಳನ್ನು ಮಾಡಬೇಕಂತೇಳಿ ನಾನಿವತ್ತು ಮಾಧ್ಯಮದ ಮುಖಾಂತರ ಅವರಿಗೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನೀವು ಹೇಳಿದ್ರಿ ನಮ್ಮ ಮೂಲವಾದಂತಹ ಕಸುಬು ಅಂತ ಹೇಳಿದ್ರೆ ಚಿನ್ನ ಇರ್ಬೋದು, ಮರ ಇರ್ಬೋದು, ಕಬ್ಬಿಣದ ಇವೆಲ್ಲ ನಮ್ಮ ಒಂದು ಮೂಲವಾದಂತಹ ಕಸುಬು ಅಂತ. ಅದನ್ನ ಇವತ್ತು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದಿದ್ರೆ ನಿಮ್ಮ ಒಂದು ವಿಶ್ವಕರ್ಮದ ಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ವಿಶ್ವಕರ್ಮದ ಜನತೆಗೆ ಹೇಳಲಿಕ್ಕೆ ವಿಚಾರ ಇಷ್ಟೇ, ನಾವು ಆದಷ್ಟು ಸರಿಯಾದ ಸಮಯಕ್ಕೆ ಯಾವುದೇ ಕೆಲಸಗಳಿರ್ಬೋದು, ಸೊ ಇವತ್ತು ನಾನು ನಾಳೆ ಕೊಡ್ತೇನೆ ಹೇಳಿದರೆ ಆ ಟೈಮಿಗೆ ನಾವು ಕರೆಕ್ಟಾಗಿ ರೀಚ್ ಮಾಡಬೇಕು. ಸೊ ಅದರ ನಂತರ ಅದೇ ಎಲ್ಲ ಸೌಲಭ್ಯಗಳನ್ನು ನಾವು ಆದಷ್ಟು ಪಡ್ಕೊಳ್ಬೇಕು. ಸೊ ಪಡ್ಕೊಂಡ್ರೆ ಮಾತ್ರ ನಾವು ಡೆವಲಪ್ ಆಗಲಿಕ್ಕೆ ಸಾಧ್ಯ. ಅದರ ಜೊತೆಯಲ್ಲಿ ಮಾರ್ಗದರ್ಶನವನ್ನು ಕೊಡುವಂಥ ಒಂದು ವೇದಿಕೆ ಕೂಡ ನಿರ್ಮಾಣ ಆಗಬೇಕು. ಸೊ ಮಾರ್ಗದರ್ಶನ, ಸರಿಯಾದ ಮಾರ್ಗದರ್ಶನ ಇವತ್ತು ನಾವು ನಮ್ಮ ಮಕ್ಕಳಿಗೆ ನಾವು ಬೆಳೆಸುವಂಥ ರೀತಿಯಲ್ಲಿ ಅವರು ದೊಡ್ಡದಾದ ಮೇಲೆ ಅವರು ಚೇಂಜ್ ಆಗ್ತಾರೆ ಬಿಟ್ಟರೆ ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಲ್ಲಾದರೆ ಸೊ ಅದು ತಪ್ಪು ನಮ್ಮದಾಗ್ತದೆ. ಸೊ ಹಾಗಾಗಿ ಎಲ್ಲ ಸಮಾಜವನ್ನು ಒಟ್ಟುಗೂಡಿಸಿ ಒಂದೇ ವೇದಿಕೆಯಲ್ಲಿ ಎಲ್ಲರನ್ನೂ ಒಟ್ಟು ಮಾಡಿ ಸೊ ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡ್ಬೋದು ಅನ್ನುವ ಚಿಂತನೆಯನ್ನು ಮಾಡಬೇಕು. ಸೊ ಮುಂದಿನ ದಿನಗಳಲ್ಲಿ ಎಲ್ಲರೊಟ್ಟಿಗೂ ನಾವು ಬೆರಿಬೇಕಾಗ್ತದೆ. ಇವತ್ತು ನಾವು ಬೆಳಿಬೇಕಾದ್ರೆ ಧರ್ಮ ಮತ್ತು ದೇಶ ಇದರ ಬಗ್ಗೆ ಕೂಡ ಒಂದು ಅಭಿಮಾನ ಇರಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಈ ಮಂದಿರಗಳಿರ್ಬೋದು ಅಥವಾ ಯಾವುದೇ ಒಂದು ಬೇರೆ ಶಿಲ್ಪಕಲೆ ಉಳಿಬೇಕಾದ್ರೆ ಸೊ ನಮ್ಮ ಕೆಲಸ ಏನು ಮಾಡುವವರಿದ್ದಾರೆ, ನಮ್ಮ ವಿಶ್ವಕರ್ಮರ ಏನು ಕಲೆ ಇದೆ ಆ ಕಲೆಗೆ ತಕ್ಕ ಬೆಲೆ ಇನ್ನು ಮುಂದೆ ಈ ನಾನು ಸಮಾಜದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಇಲ್ಲಿ ಇರುವಂಥ ನಮ್ಮ ಎಲ್ಲ ಜನಾಂಗದವರಿಗೂ ಹೇಳುವಂಥ ವಿಚಾರ ಇಷ್ಟೇ. ಸೊ ಆದಷ್ಟು ನಮ್ಮ ಕೆಲಸಗಾರರ ನೇರವಾಗಿ ಸಂಪರ್ಕ ಮಾಡಿ ಸೊ ಅವರಿಗೆ ಸ್ವಲ್ಪ ಆದ್ಯತೆ ಕೊಡಿ. ಸೊ ಕೆಲಸ ಮಾಡುವವರಿಗೆ ಕೂಡ ಒಂದು ಆದ್ಯತೆ ಕೊಟ್ಟರೆ ಸೊ ಈ ಹೊರ ರಾಜ್ಯದಿಂದ ಬಂದಂಥವರು ಸ್ವಲ್ಪ ಕಡಿವಾಣ ಹಾಕ್ಲಿಕ್ಕೆ ಆಗ್ತದೆ ಅಂತೇಳಿ ನಾನು ಇಷ್ಟಪಡ್ತೇನೆ. ಹೊರ ರಾಜ್ಯದಿಂದ ಬರೋರು ಕಡಿವಾಣ ಹಾಕಬೇಕಾದ್ರೆ ಸ್ಥಳೀಯ ಏನು ಶೋರೂಮ್ಗಳಿವೆ ಸೊ ಅವರು ಆದಷ್ಟು ನಮ್ಮ ಲೋಕಲ್ ಕೆಲಸಗಾರರಿಗೆ ಇವತ್ತು ಕೆಲಸ ಕೊಡದೇ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಸೊ ಈ ಕುಶಲ ಏನು ಲೋಕಲ್ ವರ್ಕ್ ಇದೆ ಸೊ ಸ್ಕಿಲ್ ವರ್ಕ್ ಅಂತ ಅದರಲ್ಲಿ ಸ್ಪೆಷಲ್ ವರ್ಕ್ಗಳಿದೆ. ಎಲ್ಲ ಕೆಲಸವನ್ನು ಹೊರ ರಾಜ್ಯದಿಂದ ಬಂದಂಥ ಕೆಲಸಗಾರರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ಇಲ್ಲಿಯ ಒಂದು ವರ್ಕ್ಗೆ ವಿಶೇಷವಾದಂಥ ಕೆಲಸಗಾರರು ಇಲ್ಲಿ ಇದ್ದಾರೆ. ಸೊ ಆ ಕೆಲಸ ಉಳಿಬೇಕಂತ ಹೇಳಿದರೆ ಜನರು ಕೂಡ ಲೋಕಲ್ ವರ್ಕರ್ನವರಿಗೆ ಆದಷ್ಟು ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಾನು
ಈ ಮಾಧ್ಯಮದ ಓಕೆ, ರಘುನಾಥಾಚಾರ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಇವತ್ತು ವಿಶ್ವಕರ್ಮ ಸಮಾಜ ತುಂಬಾ ಹಿಂದುಳಿತಾ ಇದೆ, ರಾಜಕೀಯವಾಗಿ ಕೂಡ ಮುಂದೆ ಬರಬೇಕಾಗುತ್ತೆ. ಜೊತೆಗೆ ಅದರ ಸ್ಥಿತಿಗತಿ ಇವತ್ತು ಯಾವ ಮಟ್ಟಕ್ಕಿದೆ, ಜೊತೆಗೆ ಇವತ್ತು ವಿಶ್ವಕರ್ಮ ಸಮಾಜ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಆಗ ಮಾತ್ರ ಒಂದು ಸಮಾಜ ಇವತ್ತು ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಜೊತೆಗೆ ಆರ್ಥಿಕವಾಗಿ ಕೂಡ ನಾವು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳಿದ್ರಿ. ಎಸ್, ವಿಶ್ವಕರ್ಮ ಸಮಾಜಕ್ಕೆ ಸಾಕಷ್ಟು ಸಂದೇಶವನ್ನ ಇವತ್ತು ನೀಡಿದ್ದಾರೆ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಮಾಧ್ಯಮದ ಮೂಲಕ ಇವತ್ತು ವಿಶ್ವಕರ್ಮ ಸಮಾಜದ ಸ್ಥಿತಿಗತಿ ಹೇಗಿದೆ, ಜೊತೆಗೆ ಇವತ್ತು ವಿಶ್ವಕರ್ಮ ಸಮಾಜ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕಾಗುತ್ತೆ, ಜೊತೆಗೆ ವಿಶ್ವಕರ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿದ್ರೆ ಮಾತ್ರ ಒಂದು ಆರ್ಥಿಕವಾಗಿ ಕೂಡ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳಿದ್ರು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ.